ನಮ್ಮಲ್ಲಿ ಪಂಚೂರ
ಹಾಗೆ ಗಾಡಿ
ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಡರುವರು ಭವದೊಳಗೆ ಶ್ರೀಹರಿ ಶ್ರೀ
ಹಿರಿಮೆ ಮಹಿಮೆಯ ಓನಗಾದಿ ಪದಗಿಸು ನಾಡಿನ ವೈರಿಯ ಮೂರು ದಿಕ್ಕಿನ ಕಡಲ ತಡೆಯಿಂದೋಡಿ ಬನ್ನಿರಿ ಬನ್ನಿರಿ ಮಲಗಿ ದುಃಖಿನ ದುಃಖ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ಮೂರು ದಿಕ್ಕಿನ ಕಡಲ ತಡೆಯಿಂದೋಡಿ ಬನ್ನಿರಿ ಬನ್ನಿರಿ ಮಲಗಿ ದುಃಖಿನ ದುಃಖ ನೊರೆಸುತ್ತ ಗೆಲುವು ನಿಶ್ಚಿತವೆನ್ನಿರಿ ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮದಗಳು ಆ ಹೂಗಳಂತೆ ಮದಗಳೆಲ್ಲ ಕಂಪು ಸೂಸಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿದೆ ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯः पुरुषोत्तमयोगः श्रीभगवानुवाच ऊर्ध्वमूलमदशाकम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित् अतश्चोर्ध्वं प्रसृता सस्यशाखा गुणप्रवृद्धा विषयप्रवालाः हरिः ओಂ. ಶ್ರೀರಾಮದೇವರ ವಂಶವೃಕ್ಷ. ಮೊದಲನೆಯದಾಗಿ ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃಗು, ಭೃಗುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವರದ್ಧ, ಪ್ರವರದ್ಧನ ಮಗ ಶಶಾಂಕು, ಶಶಾಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮಾರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಗುಷ, ನಗುಷನ ಮಗ ಯತಿ, ಯತಿಯ ಮಗ ನಭಾಗ, ನಭಾಗನ ಮಗ ಆಜ, ಆಜನ ಮಗ ದಶರಥ, ದಶರಥನ ಮಗನೇ ಪ್ರಭು ಶ್ರೀರಾಮಚಂದ್ರ. ಭಲ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ರಾಮಚಂದ್ರನ ಮಕ್ಕಳು ಪ್ರಭು ಶ್ರೀರಾಮಚಂದ್ರನ ಮಕ್ಕಳೇ ಲವ ಮತ್ತು ಕುಶ. ಕತ್ತಲೆಯ ಕೌರವರು ಸುತ್ತಲೂ ಮೃತ್ತಿರಲು ಕ್ಷುದ್ರ ದೌರ್ಬಲ್ಯಗಳಿಗೆ ಮುಂದೆಂದು ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವಲ್ಲವತರಿಸಿದೆ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ. ನೀಡ್ತಾ ಇದ್ದೇವೆ. ಅಲ್ಲಿ ವೈಭವದ ಶೋಭಾಯಾತ್ರೆಯ ಮೆರುಗನ್ನು ಹೆಚ್ಚಿಸಿದಂತಹ ಶ್ರೀರಾಮನಿಂದ ಹಿಡಿದು ಪುರಾಣ ಇತಿಹಾಸದ ಚಿಂತನೆಗಳನ್ನು ಸಾರುವಂತಹ ಛತ್ವವೇಷವನ್ನು ಹಾಕಿ
ಪ್ರಸಾದ್ ಮಡ್ಯಾರ್, ಜಯಂತ್ ಕೊಂಡಾಣ ಮತ್ತು ಸೂರಜ್ ಮಡ್ಯಾರ್ ಅವರು. ಹಾಗೆ ಕೋಟೆಕಾರ ಮಂಡಲ ಹಿಂದೂ ಸಂಗಮದ ಈ ಒಂದು ಭವ್ಯವಾದ ವೇದಿಕೆಗೆ ಪರಮಪೂಜ್ಯ ಸ್ವಾಮಿಗಳಾದಂತಹ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರನ್ನು, ಹಾಗೆ ಅಧ್ಯಕ್ಷರಾದ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಇವರುಗಳು ಹಾಗೂ ಮತ್ತು ಸೂರಜ್ ಮಡ್ಯಾರ್ ಅವರನ್ನು ಕೋಟೆಕಾರ ಮಂಡಲ ಹಿಂದೂ ಮಂಡಲ ಆಯೋಜನಾ ಸಮಿತಿಯ ಪ್ರಮುಖರುಗಳು ವೇದಿಕೆಗೆ ಬರಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೋಟೆಕಾರ ಮಂಡಲದ ಹಿಂದೂ ಸಂಗಮದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ದೇಗುಲ ನನ್ನ ದೇಶ ಭಾರತ ಅಂತ ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಿದ್ರೂ ದೇವರ ಆಶೀರ್ವಾದ ಅತ್ಯಗತ್ಯ. ವಂದೇ ಮಾತರಂನೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯ ಮುಖಾಂತರ ದಿಯಾ ಶೆಟ್ಟಿ ಇವರು ವೇದಿಕೆಯಲ್ಲಿ, ಅದೇ ರೀತಿ ವಂದೇ ಮಾತರಂಗೆ ಮಹಾದೇವಿ ಬಾಲಗೋಕುಲ ಬಗಂಬಿಲದ ಮಕ್ಕಳ ಜೊತೆಯಲ್ಲಿ ಇದೀಗ ಪ್ರಾರ್ಥನೆಯೊಂದಿಗೆ ವಂದೇ ಮಾತರಂ. ಶರಣು ಶರಣು ಬಟ್ಟ ಮುತ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೆ ಬಟ್ಟ ಮುತ್ತಿನ ಪದಕಹಾರನೆ ಬಾಹುಹಸ್ತ ಚತುಷ್ಟನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶಂಕುಶಧಾರನೆ ಶರಣು ಶರಣು ಕುಕ್ಷಿ ಮಹಾಲಂಬೋದರನೆ ಈಕ್ಷು ಚಾಪನ ಗೆಲಿದನೆ ಕುಕ್ಷಿ ಮಹಾಲಂಬೋದರನೆ ಈಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜ ದಾಸನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೋಷಿಕ ವಾಹನ ಶರಣು ಪಾರ್ವತಿ ತನಯ ಮೂರ್ತಿ ಶರಣು ಮೋಷಿಕ ವಾಹನ
ಮಂದಿರೇ ಮಂದಿರೇ ಮಾತರಂ ವಂದೇ ಮಾತರಂ ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾಧಾರಿಣಿ ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾ ಮಧುಲಾ ಸುಜಲಾಂ ಸುಫಲಾ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣಿ ಧರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭೋಲೋ ಭಾರತ್ ಮಾತಾ ಕಿ बोलो भारत माता की, बोलो भारत माता की, ವಂದೇ ವಂದೇ. ಜಗದ್ವಂದ್ಯ ಭಾರತದ ಪುಣ್ಯದ ನೆಲದಲ್ಲಿ ಹಿಂದೂ ಸಂಗಮ ನಡೀತಾ ಇದೆ ಬಂಧುಗಳೇ. ಅತಿಥಿಗಳನ್ನ ಹಿರಿಯರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಜಯಂತ್ ಸಂಕೋಳಿಗೆ ಇವರು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಕಳೆದ 1 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದ ಬಗ್ಗೆ ಆಲೋಚನೆ ಮಾಡುತ್ತೆ. ಕೆಲವು ಪ್ರಮುಖರುಗಳನ್ನ ಮತ್ತೆ ಉತ್ಸಾಹಿ ಕಾರ್ಯಕರ್ತರುಗಳನ್ನ ಸೇರಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಹಿಂದೂ ಸಂಗಮ ಆಯೋಜನೆ ಮಾಡುವ ಬಗ್ಗೆ ಚರ್ಚೆಗಳಾಗುತ್ತೆ. ಚರ್ಚಿಸಿ ಇಡೀ ಉಳ್ಳಾಲ ತಾಲೂಕಿನಲ್ಲಿ ಎಷ್ಟು ಮಂಡಗಳು ಇದೆಯೋ ಅಷ್ಟೂ ಮಂಡಗಳಲ್ಲಿ ಪ್ರತ್ಯೇಕವಾಗಿ ಹಿಂದೂ ಸಂಗಮವನ್ನ ಆಯೋಜಿಸುವಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ಎಲ್ಲ ಮಂಡಲಗಳಲ್ಲೂ ಅದಕ್ಕೆ ಸಂಬಂಧಿಸಿದಂತೆ ಹಲವು ಜವಾಬ್ದಾರಿಗಳನ್ನು ಕೊಟ್ಟು ಆ ಜವಾಬ್ದಾರಿಗಳನ್ನ ಪರಿಶ್ರಮದಿಂದ ನಿಷ್ಠೆಯಿಂದ ಪಾಲಿಸಿ ಅದರ ಕಾರ್ಯಕ್ರಮದ ಬಗ್ಗೆ ಹಲವಾರು ರೂಪುರೇಷೆಗಳು ಕಾರ್ಯಯೋಜನೆಗಳನ್ನ ತಯಾರಿಸಿ ಸಂಬಂಧಪಟ್ಟ ಎಲ್ಲ ವಿಭಾಗಗಳು ಸಕ್ರಿಯವಾಗಿ ತೊಡಗಿಸಿಕೊಂಡು ಮಾಡಿರುವಂತಹ ಒಂದು ಕೆಲಸಕ್ಕೆ ಅದು ಪ್ರತಿಫಲವಾಗಿ ಇವತ್ತು ಈ ಮಾಡೂರಿನ ನೀರಿನ ಟ್ಯಾಂಕ್ ಬಳಿಯ ಈ ಮೈದಾನದಲ್ಲಿ ಪ್ರತಿಫಲ ಸಿಗ್ತಾ ಇದೆ ಬಂಧುಗಳೇ. ಹಾಗಾಗಿ ಈ ಕೋಟೆಕಾರು ಮಂಡಲದ ಹಿಂದೂ ಸಂಗಮದ ಕಾರ್ಯಕ್ರಮ ಹೇಗಿರಬೇಕು ಅನ್ನುವಂತ ಮಾತುಕತೆ ಬಂದಾಗ ನಮ್ಮ ಕೋಟೆಕಾರು ಭಾಗದ ಕೇಂದ್ರ ಬಿಂದು ಭಾಗ ಬೀರಿಯ ಗಣೇಶ ಭಜನಾ ಮಂದಿರದಿಂದ ಶೋಭಾಯಾತ್ರೆಯನ್ನು ಹೊರಡಿಸುವ ಒಂದು ತೀರ್ಮಾನ ಆಗುತ್ತೆ. ಯಾವ ರೀತಿ ಶೋಭಾಯಾತ್ರೆ ಇರಬೇಕು ಅನ್ನುವಂತ ಚರ್ಚೆಗಳಾಗುತ್ತೆ. ಚರ್ಚೆಗಳಲ್ಲಿ ಸ್ತಬ್ಧ ಚಿತ್ರಗಳು ಬೇಕು, ವೇಷಭೂಷಣಗಳು ಬೇಕು. ವೇಷಭೂಷಣಗಳು ಹೇಗಿರಬೇಕು ಅಲ್ಲಿ ಒಂದು ಯೋಚನೆ ಆಗುತ್ತೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಮಹಾಪುರುಷರುಗಳ ವೇಷವನ್ನ ಹಾಕುವಂತ ಒಂದು ಹಾಕಿಸುವಂತ ತೀರ್ಮಾನವನ್ನ ಆ ಸಭೆಯಲ್ಲಿ ಕೈಗೊಂಡು ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ. ನಾವೆಲ್ಲರೂ ನೋಡಿದ್ದೇವೆ. ಪುಟಾಣಿ ಮಕ್ಕಳುಗಳು ಶ್ರೀರಾಮನಾಗಿ ಬಂದದ್ದನ್ನು ನೋಡಿದ್ದೇವೆ. ವೀರರಾಣಿ ಅಪ್ಪಕ್ಕಳಾಗಿ ಬಂದದ್ದನ್ನು ನೋಡಿದ್ದೇವೆ. ಆ ಎಲ್ಲ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನು ನಾವು ಒಮ್ಮೆ ಸಲ್ಲಿಸೋಣ.
चंदन है इस देश की माटी, तपोभूमि हर ग्राम है, हर बाला देवी ಪ್ರತಿಮಾ ಕಿ ಬಚ್ಚಾ ಬಚ್ಚಾ ರಾಮ ಹೇ ಅನ್ನುವಂತ ಹಾಗೆ ರಾಮನ ಭಕ್ತರುಗಳೆಲ್ಲ ನಾವಿಲ್ಲಿ ಸೇರಿದ್ದೇವೆ. ಶೋಭಾಯಾತ್ರೆ ಸಮಾಪನಗೊಳ್ಳುವಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದೇಶಭಕ್ತಿ ಗೀತೆಯ ಹಾಡುಗಳನ್ನು ಕೂಡ ನಾವು ಕೇಳಿದ್ದೇವೆ. ಒಳ್ಳೆಯ ಹಾಡುಗಳು ಆಗಿದ್ದೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಸಾಂಸ್ಕೃತಿಕ ನೃತ್ಯ ವೈವಿಧ್ಯಗಳು ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಈಗ ನಾವೆಲ್ಲ ಸೇರಿದ್ದೇವೋ ಆ ಕಾರ್ಯಕ್ರಮ ಮುಗಿಯುವ ತನಕ ನಾವೆಲ್ಲರೂ ಹೀಗೆ ಆಸೀನರಾಗಿ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ಕೋಟೆಕಾರು ಮಂಡಲ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅವರ ಕೆಲಸಕ್ಕೆ ಸಾರ್ಥಕತೆಯನ್ನು ನೀಡುವಂತಹ ವಿನಂತಿಯೊಂದಿಗೆ ಇಂದಿನ ಈ ಒಂದು ಸಭೆಯಲ್ಲಿ ದಿವ್ಯ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿಕ್ಕೆ 2 ಯತಿವರ್ಯಗಳನ್ನು ನಾವು ಆಯ್ಕೆ ಮಾಡಿದ್ದೆವು. ಒಬ್ರು ಬಹಳ ದೂರದ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲದ ಪರಮ ಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಅವರನ್ನು ಕೂಡ ನಾವು ಆಹ್ವಾನಿಸಿದ್ದೆವು. ನಮ್ಮ ಶೋಭಾಯಾತ್ರೆ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ವೀರ್ಯ ಗಣೇಶ ಭಜನಾ ಮಂದಿರಕ್ಕೆ ಅವರು ತಲುಪಿದ್ರು. ಅವರ ದಿವ್ಯ ಹಸ್ತದಲ್ಲಿ ಭೂಮಿಗೆ ತೆಂಗಿನ ಕಾಯಿಯನ್ನು ಹೊಡೆಯುವ ಮುಖಾಂತರವಾಗಿ ಈ ಶೋಭಾಯಾತ್ರೆಗೆ ಪರಮ ಪೂಜ್ಯ ಮೋಹನದಾಸ ಸ್ವಾಮೀಜಿ ಅವರು ಚಾಲನೆಯನ್ನ ನೀಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ತುರ್ತು ಕಾರ್ಯಕ್ರಮದ ನಿಮಿತ್ತ ಸ್ವಲ್ಪ ಬೇಗ ನಮ್ಮ ಈ ಹಿಂದೂ ಸಂಗಮದ ಕಾರ್ಯಕ್ರಮದ ಮಧ್ಯದಲ್ಲಿ ಇಲ್ಲಿಂದ ಹೊರಟಿರುತ್ತಾರೆ. ವಿಶೇಷವಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಸ್ವಾಮೀಜಿಗಳು ಪರಮ ಪೂಜ್ಯ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗಳು ನಮ್ಮ ಗ್ರಾಮದವರೇ ಆಗಿದ್ದು ಶ್ರೀ ಶಿವದುರ್ಗಮ್ಮ ಮಠ ಶಿವಗಿರಿ ಕೊಂಡಾಣ ಮರಿಯನಪಾಲು ಕೋಟೆಗಾರು ಗ್ರಾಮದಲ್ಲೇ ಇರುವಂತಹ ಈ ಒಂದು ಮಠದ ಸ್ವಾಮೀಜಿಗಳು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಅವರನ್ನ ಈ ಕೋಟೆಕಾರು ಮಂಡಲದ ಹಿಂದೂ ಸಂಗಮದ ಕಾರ್ಯಕ್ರಮಕ್ಕೆ ಆಯೋಜನಾ ಸಮಿತಿ ಪರವಾಗಿ ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲರ ಪರವಾಗಿ ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಸ್ವಾಗತವನ್ನು ನೀಡುತ್ತಾ ಇದ್ದೇವೆ. ಪರಮ ಪೂಜ್ಯನೀಯ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರು, ಶ್ರೀ ಶಿವದುರ್ಗಾಂಬ ಮಠ ಶಿವಗಿರಿ ಕೊಂಡಾಣ ಮರಿಯಣ್ಣಪಾಳು ಇವರಿಗೆ ವೈದ್ಯರಾಗಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತ ಓರ್ವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಿಣತರು ಕೂಡ ಆಗಿರುವಂತಹ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅವರು ನಮ್ಮ ಕೋಟೆಕಾರಿನಲ್ಲಿ ಬಹಳ ಪುರಾತನವಾದಂತಹ JS ಆಸ್ಪತ್ರೆ ಇತ್ತು. ಈಗ ಅದು JS ಕ್ಲಿನಿಕ್ ಆಗಿದೆ. ಅದರ ವೈದ್ಯರಾದಂತಹ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಅವರು ಸ್ವಾಗತವನ್ನು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಹಾಗೆ ಕೋಟೆಕಾರು ಮಂಡಲ ಹಿಂದೂ ಸಂಗಮದ ಉದ್ದೇಶ, ಅಗತ್ಯತೆ ಈ ಎಲ್ಲದರ ಬಗ್ಗೆ ವಿವರವಾಗಿ ನಮ್ಮೆಲ್ಲರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಶ್ರೀ ವಿನೋದ್ ಅಡ್ಕಸಲ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಸುಜಿತ್ ಮಾಡೂರಿಗೆ ಒಂದು ಸ್ವಾಗತವನ್ನು ನೀಡಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಇವತ್ತಿನ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೌದ್ಧಿಕ ಪ್ರಮುಖರು ಶ್ರೀ ವಿನೋದ್ ಅಡ್ಕಸಳ ಇವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಉಪಸ್ಥಿತಿಯಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಊರಿನವರಾದ ಕೊಡುಗೈ ದಾನಿಗಳು ಹೌದು, ನಮ್ಮ ಗ್ರಾಮ ದೈವಗಳಾದ ಶ್ರೀ ಕೊಂಡಾಣ ಬಿಳಿಚಾಮುಂಡಿ ಮಠ ದೈವಸ್ಥಾನದ
ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಆಗಿರುವಂತಹ ಶ್ರೀ ಹರೀಶ್ ಪ್ರಸಾದ್ ಮಟ್ಯಾರ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಪ್ರವೀಣ್ ಬಗಂಬಿಲ ಇವರಿಗೊಂದು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರವೀಣ್ ಬಗಂಬಿಲ. ಹಾಗೆ ಈ ಒಂದು ವೇದಿಕೆಯಲ್ಲಿ ಧನವೃತ್ತಿಯಲ್ಲಿ ಹುಡುಗೈ ನಾಡಿಗಳು ಹೌದು, ಸಾಮಾಜಿಕ ಸಂಘಟಕರು ಹೌದು. ಅವರು ಕೂಡ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಅರ್ಜುನ್ ಮಾಡೂರು ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಜಯಂತ್ ಕೊಂಡಾಣ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ ಅತ್ಯಂತ ಪ್ರೀತಿಪೂರ್ವಕವಾಗಿ. ಆ ಪರಿಸರವನ್ನ ಧಾರ್ಮಿಕವಾಗಿ ವಚನ ಸಂಕೀರ್ತನೆಗಳೊಂದಿಗೆ ಸಂಘಟನಾ ಕೆಲಸವನ್ನು ಮಾಡಿ ಯಶಸ್ಸನ್ನು ಕಂಡಿರುವಂತಹ ಶ್ರೀ ಸೂರಜ್ ಮಟ್ಯಾರ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯ ಆತ್ಮೀಯ ಸ್ವಾಗತವನ್ನು ಇವರಿಗೂ ಕೂಡ ಮಾಡ್ತಾ ಇದ್ದೇನೆ. ಇವರಿಗೆ ಕಿಶನ್ ಸಾರಿಪಡ್ತಿ ಇವರು ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸೂರಜ್ ಮಟ್ಯಾರ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇಲ್ಲಿಯವರೆಗೆ ರಕ್ಷಣೆಯನ್ನು ನೀಡಿರುವಂತಹ ಆರಕ್ಷಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಉಳ್ಳಾಲ ಆರಕ್ಷಕ ಠಾಣೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಲವು ಸಮಾಜಗಳ ಹಿರಿಯ ಗಣ್ಯರುಗಳ ಜನ ಉಪಸ್ಥಿತಿದೆ. ಅವರುಗಳನ್ನು ವೈಯಕ್ತಿಕವಾಗಿ ನಾನು ಹೆಸರನ್ನು ಹೇಳಿಕೊಳ್ಳುವುದಿಲ್ಲ. ಅವರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಶೋಭಾಯಾತ್ರೆಯೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿನ ಪ್ರಮುಖ ಭಾಗವಾಗಿರುವಂತಹ ಎಲ್ಲ ಶ್ರದ್ಧೆಯ ತಾಯಂದಿರು, ಸಜ್ಜನ ಬಂಧುಗಳು, ಪುಟಾಣಿ ಮಕ್ಕಳುಗಳು ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಮಾಡುತ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸಲು ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಎಲ್ಲರನ್ನ ಸ್ವಾಗತಿಸಿದಂತಹ ಜಯಂತ್ ಸಂಕೋಳಿಗೆ ಇವರಿಗೂ ಕೂಡ ಸ್ವಾಗತವನ್ನು ನೀಡ್ತಾ ಇದೀಗ ವಿದ್ಯುಕ್ತವಾಗಿ ದೀಪವನ್ನ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ಆರಂಭ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯನೀಯ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರಲ್ಲಿ ಅದೇ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಕೋಟೆಕಾರು ಮಂಡಲದ ಹಿಂದೂ ಸಂಗಮ ಕಾರ್ಯಕ್ರಮ ಇದೀಗ ಉದ್ಘಾಟನೆಯನ್ನು ಪಡಿಸಿಕೊಳ್ತಾ ಇದೆ. ದೀಪ ಪ್ರಜ್ವಲನೆಯ ಮುಖಾಂತರ ಇವತ್ತಿನ ಕಾರ್ಯಕ್ರಮ ದೀಪವು ಬೆಳಗಿದಂತೆ ಈ ರಾಷ್ಟ್ರ ಇನ್ನಷ್ಟು ಬೆಳಗಲಿ ಎನ್ನುವಂತಹ ಸಮಾಜದೊಂದಿಗೆ ಮತ್ತೆ ವಿಶ್ವಗುರುವಾಗುವ ತವಕದಲ್ಲಿರುವಂತಹ ಭಾರತ, ಪುಣ್ಯಭೂಮಿ ಭಾರತ ಮತ್ತೆ ವಿಶ್ವಗುರು ಆಗಲಿ ಎನ್ನುವಂತಹ ಸದಾಶಯದೊಂದಿಗೆ ಇದೀಗ ದೀಪ ಪ್ರಜ್ವಲನೆಯ ಮುಖಾಂತರ ಉದ್ಘಾಟನೆಗೊಳ್ತಾ ಇದೆ. ಎಲ್ಲಿ ಉದಯವಾಯಿತಿಲ್ಲ ಹಿಂದೂ ಧರ್ಮವೆನ್ನಲು, ಉದಯವಾಯಿ ಕಲ್ಲಿ ನೋಡು ಹೆಣ್ಣು ಮಣ್ಣು ಗೋವಿನಲ್ಲಿ ದೇವರನ್ನ ಕಾಣಲು ಹೇಳಿ ಹಿರಿಯರು ಹೇಳ್ತಾರೆ. ಅಂತ ವಾಕ್ಯದೊಂದಿಗೆ ಎಲ್ಲ ಹಿರಿಯರ ಸಮಕ್ಷಮದಲ್ಲಿ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆಯನ್ನು ಕಾಣ್ತಾ ಇದೆ. ಬಂದಿರುವಂತಹ ಎಲ್ಲ ಗಣ್ಯರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವ ಕಾರ್ಯಕ್ರಮವನ್ನು ಅನುಭವಿಸ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಆರಂಚಿನ ಶಿವದುರ್ಗಾ ಪರಮೇಶ್ವರಿ ಮನಸಾರ ಭಕ್ತಿ ವಂದಿಸಂದು ಗುರುವಾಯೂರ ನಿತ್ಯಾನಂದ ಸ್ವಾಮಿ ಸಾಷ್ಟಾಂಗ ವಂದಿಸವನ್ನು ಅಂಚನೆ ಗ್ರಾಮದ ಪಂಚದಿನ ಕೊಂಡಾಣ ಸತ್ಯಗಳ ಸೋಮನಾಥೇಶ್ವರನ ಮನಸಾರ ಹೆಣ್ಣಂದು ವೇದಿಕೆಗೆ ಕುಳ್ಳಂಚಿತ್ತಿನ ಘಟಾನಿ ಘಟಿನಲ್ಲಿ ಅಂಚನೆ ಅಧ್ಯಕ್ಷರಾಯನಿಂಚಿನ ಡಾಕ್ಟರ್ ಮಾಧವಿ ವಿಜಯಕುಮಾರ್ ಅಂಚನೆ ದೀಕ್ಷಿತ್ ಭಾಷಣ ಅರ್ಕಸ್ತರ ಉಪಸ್ಥಿತರಾಗಿಂಚಿನ ಪ್ರಸಾದ್ ಮಡ್ಯಾರ್, ಜಯಂತ್ ಕೊಂಡಾನ್ ಅಂಚನೆ ಸೂರಜ್ ಮಡ್ಯಾರ್ ಅಂಚನೆ ಉಪನಂಚಿನ ವೇದಿಕೆ ಉಪನಂಚಿನ ಭಗವತ್ ಭಕ್ತರೇ, ಹಿರಿಯರು, ಯುವಕರು, ಹಿರಿಯರು, ಮಹಾಂತರೆಲ್ಲ ಆ ಭಗವತಿ ಅನುಗ್ರಹ ಅಂತಂದು ಹಿಂದೂ ಸಂಗಮ ಪಂಪಿನ ಆಯೋಜನಾ ಸಮಿತಿ
ಕಾರ್ಯಕ್ರಮ ಅಂತ ನಂತರ ಸೇರಿ ಕಾರ್ಯಕ್ರಮ ಹೊಂದಿಲ್ಲ. ಇಂದು ನಾವೆಲ್ಲ ಮುಂದೆ ಹಿಂದೂ ಧರ್ಮ ಪಂಡ ಶ್ರೇಷ್ಠವಾದ ಧರ್ಮ ನಮ್ಮ ಆಯ್ತೊಳ್ಳೆ ಬದುಕೋಡು ನಾಂಡ ಅವನು ಭಾರತ ಮಾತಿನ ಮಗಲು ನಮ್ಮ ನೆಮ್ಮದಿಯುಳ್ಳ ಬಂದ ಖುಷಿಪಡವ ನಮ್ಮಂಚಿನ ಧರ್ಮ ಓಲ ಜಗತ್ತು ಪೋಲದಿಕ್ಕ ಅಂಡ ನಮ್ಮ ಈ ಭೂಮಿಗೆ ಭಾರತಾಂಬೆನ ಮಡಿಯಲ್ಲಿ ನಮ್ಮ ಇಂಚ ಉಳ್ಳೋಳ ಅಂದ ನಮ್ಮ ಈ ಸಂಘ ಪರಿಹಾರದ ಮೂಲಕವಾದ ಪಂಪನಂದುಲ್ಯ ಅದೇ ಪಂಡ RSS ಸಂಘಟನೆ ಪಂಡ ಒರಿಯ ವ್ಯಕ್ತಿ ಏಪ ತಾದಿ ತಪ್ಪೇನ ಐಕೊಂದು ಮಾರ್ಗವಾದ ಉಪ್ಪನೇ ರಾಜ ಸಂಘಟನೆ ಏತು ಸಂಘ ಸಂಸ್ಥೆ ನಮ್ಮ ಬತ್ತನಗಳು ಅಲ್ಲ ಎಂಕ್ಲ ಇಲ್ಲೇ ಪ್ರೈವೇಟ್ ಸಂಘದ ಮೂಲಡೆ ಬತ್ತನಗಳು ಸಂಘಗಳು ಏನ ತಿಕ್ಕೊಂಡು ಬಂಡ ಆಧ್ಯಾತ್ಮಿಕ ಚಿಂತನೆಲ್ಲ ತಿಕ್ಕೊಂಡು ನಮ್ಮ ಎಡ್ಡೆ ಸಂಸ್ಕಾರಗಳ ತಿಕ್ಕ ಸಂಘ ಪರಿವಾರ ತಿಕ್ಕಿರೋ ಸಾಧ್ಯತೆ ಬೆದ್ದೋಳ ತಿಕ್ಕಿರೋ ಸಾಧ್ಯತೆ ಇಂಕಲು ಸಂಘ ಪರಿಹಾರ ಪಂಡುಟ್ಟಿ ನಮ್ಮ ಕೊರ ಖುಷಿ ಆಗ್ಬೋದು ನಮಗೆ ಇಲ್ಲವರಿ ಸರಿಯಾದ ಸಂಸ್ಕಾರಗಳು ತಿಕ್ಕುಜಿ ಹತ್ತ ಇತ್ತಿದ ಜೋಕ್ಲಿ ಅವಳು ಎಡ್ಡೆ ಸಂಸ್ಕಾರ ಕೊಡ್ಪಂತಿನ ಸಮಯ ಒಪ್ಪುಜಿ ನಮಗೆ ಅಜಾದುಪ್ಪನಾಗ ವಾರದ ಒಂದು ಹೊರತು ಅಲ್ಪ ಶಾಖಾನ ಮತ್ತೊಂದು RSS ಸಂಘಟನೆಯ ಮೂಲಕ ಶಾಖಾ ಸಂಸ್ಥೆಗೆ ಅಲ್ಪ ಮತ್ತೊಂದು ನಮ್ಮ ಒಂದು ಪೊರ್ತುಬೋದು ಪೈಟಗಳು ಕೊಡುವುದು ಪೊರುಳುಗಳ ಒಂದು ಗಂಟೆದ ನೆಮ್ಮದಿಯ ಸುಖವನ್ನು ಪಡೆದುಕೊಂಡಾಗ ಸಂಘ ಮೂಲಕನೇ ಸಾಧ್ಯತೆ ಬಂದಿದೆ ಹೆಚ್ಚಿಸುವುದಿಲ್ಲ ದಯವಿಟ್ಟು ಬೇತೋಳ ತಿಕ್ಕ ನಮಗೆ ಐಟು ಎಡ್ಡೆ ಸಂಸ್ಕಾರಗಳು ತಿಕ್ಕೊಂಡು ಎಡ್ಡೆ ಒಂದು ಜ್ಞಾನ ತಿಕ್ಕೊಂಡು ಐಟು ನಮ್ಮ ಕಲ್ತು ಐದು ಬತ್ತನಗಳು ಎದ್ದು ಬೇಕಿತ್ತು ನಮ್ಮ ನರೇಂದ್ರ ಮೋದಿಜಿ ಎಲ್ಲ ಸಂಘ ಪರಿಹಾರ ನೀನು ಓ ದೇಶನ ಹಂಚಿನ ಒಂದು ಮಲ್ಲ ಮಂತ್ರಿ ಆದಿಲ್ಲ ನಮ್ಮ ಪ್ರಧಾನ ಮಂತ್ರಿ ಆದಿಲ್ಲ ಅಂಚಿನ ಎಷ್ಟೋ ನಮ್ಮ ಪರಿಹಾರದಲ್ಲಿ ನಮ್ಮ ಸಂಘ ಸಂಸ್ಥೆ ರೀತಿಯಾಗಲಿ ಪ್ರತಿ ಮುರಿಯಲ್ಲ ಇನಿ ದೇಶನ ಆಳ್ವಿಕೆ ಒಂದು ಅಂಚಿನ ನಮಗೂ ಹೆಮ್ಮೆದ ಕೆಲಸ ತೂಕಿಲ್ಲ ನಮ್ಮ ಅವು ಮಾತ್ರ ಸಂಘ ಪರಿಹಾರ ಕಲ್ತನಾಗಲಿ ಸಂಘೋಡಿ ಇದ್ದದು ಸಂಘೋಡಿ ಬಲತ್ತದೆ ಮಲ್ಲ ಅದು ಸಂಘಕ್ಕೂ ತ್ಯಜಿಸಾದು ಸಂಘ ಪಂಪನ ಕಟ್ಟದು ಇನ್ನು ನಮ್ಮ ದೇಶದ ಟೀ ಉಳ್ಳೇದು ಪಂಡ ಅವು ಸಂಘನೆ ಮೂಲ ಕಾರಣ ಅಲ್ಲ ಕೆಲವರ ಐಕೆ ನಮಕ್ ದೇಶ ಸಂಘ ಉಪ್ಪು ಸತ್ರು ಪೀಡೆಗೆ ಉಪ್ಪು ತೊಟ್ಟಿಗೆ ಐದು ಮಾತ್ರ ನಮ್ಮ ಎದುರಿಸ ನಮ್ಮ ಧರ್ಮ ಏಪ ನಮ್ಮ ಸಂಘದ ಒಟ್ಟಿಗೆ ನಮ್ಮ ಕೈ ಜೋಡಿಸಾಂಡ ನಮ್ಮ ಹಿಂದೂ ಧರ್ಮನ ಬೆಲೆಗೆರ ಸಾಧ್ಯ ಉಂಟು ಇಂದು ನಮ್ಮ ಈ ತೀರ ಕೊಂಡ ಮಾದ ಕಾರ್ಯಕ್ರಮಗಳು ಪೋಪ ಅಲ್ಲ ಸಂಘ ಪರಿವಾರದ ಕಾರ್ಯಕ್ರಮ ಕೊಂಡ ನಮ್ಮ ಆಲೋಚನೆ ಅನ್ಬೋದು ದಾದ ಅನ್ಬೋದು ನಿಜವಾಗಿ ಇಪ್ಪೊಳ್ಳೆ ಸಂಘ ಪರಿವಾರ ಕಾರ್ಯಕ್ರಮ ಐದು ತೆಗೆ ರೂಪ ನಮಗೆ ಪ್ರತಿಯೊಂದು ವಿಷಯ ಇಲ್ಲ ಹಿಂದೂ ಧರ್ಮಡೆ ನಮ್ಮ ಪುಟ್ಟದ ಬದುಕಿನ ಪಕ್ಕ ಸಂಸ್ಕಾರದ ಮೂಲಕ ಬದುಕೋಡು ನಾಂಡ ಅವು ಸಂಘ ಪರಿಹಾರದ ಸಾಧ್ಯತೆ ಅದನ್ನ ಕ್ಷೇತ್ರದ್ದು ಮಠ ಮಂದಿರೋದು ಅದನ್ನ ಗುರುಕುಲದ ಕೊರಿಯರ ಆ ಸಂಸ್ಕಾರ ಕೊರಿಯರ ಸಾಧ್ಯತೆ ಉಂಟು ಅಂಚಾದಾರ ನಮ್ಮ ಇದು ಮಾದ ಭಕ್ತರಿಗೆ ಮಾತ್ರ ಸೇರ್ತಾರೆ ಬರೀ ಖುಷಿದ ವಿಷಯ ಇನ್ನು ಇದೊಂದು ಜನಾದರ ಪಂಡ ಈ ಭಾರತಾಂಬನ ಅಪ್ಪನ ಪ್ರೀತಿ ನಮಗೆ ಮಾತ್ರ ನಿಜವಾದ ಪ್ರೀತಿ ಅಂತ ಪಣ್ಯಲ್ಲ ಭಾರತ್ ಮಾತಾಕಿ ಜೈ ಪಣ್ಯಲ್ಲ ಖುಷಿ ಪಡೆಯಲ್ಲ ಇನ್ನಿತ ಜನಟ್ಟು ನಮ್ಮ ಈತಿ ಜನ ಸೇರೋರು ನಾಡ ಆ ಸಂಘ ಪರಿವಾರ ಪ್ರೀತಿ ಇಂಚೆ ನಮ್ಮ ಸಂಘ ಪರಿವಾರ ನಮ್ಗೆ ಎಡೆ ರೀತಿಯ ಬೆಲೆಗಳು ನಮ್ಮ ಇಪ್ಪನ ಜೋಕ್ಲಿಗೆ ಇತ್ತೇನೆ ಎಲ್ಲ ಸಂಸ್ಕಾರನು ಪುಲ್ಲೆಲ್ಲ ಕೊರೊಂದು ಟಿವಿನಲ್ಲಿ ಚೂರು ಕಡಿಮೆ ಸಮಯ ಕೊರತು ಆಧ್ಯಾತ್ಮಿಕದ ಚಿಂತನೆದ ದೇವರ ಚಿಂತನೆದ ಅದನ್ನ ಸಂಘ ಪರಿವಾರ ಚಿಂತನೆ ಕೊರೊಂದು ಜೋಕ್ಲಿಯನ್ನೇ ಒಂದು ವಾರದ ಪುರ್ತ ಅಲ್ಲ ಸಂಘದ ಆ ಮೂಲಕ ಆಗಲಿ ಆ ವಿದ್ಯೆನ ಕಲ್ಪ ಒಂದು ಪೊರುಳೆ ಜೋಗಿಯ ಸಂಸ್ಕಾರ ಕೊಡುವುದಲ್ಲ ನಮ್ಮ ಸಮಾಜ ಪೊರುಳೆ ಬೆಳವಣಿಗೆ ಸಾಧ್ಯ ಉಂಟು ಅಂಚನೆ ನಮ್ಮ ಭಾರತ ಪರಿಶುದ್ಧ ಸಾಧ್ಯ ಉಂಟು ಒವಿಯನ್ನು ಎದುರಿಸವಲ್ಲ ಅವು ಸಂಘ ಪರಿಹಾರದಾಗಲ್ಲ ಅವರು ಒಂದು ಸಮಸ್ಯೆ ಬರ್ತಿಲ್ಲ ಅವು ನಮ್ಮ ಸಂಘ ಪರಿವಾರದಾಗ ಹೇಳಿದ ಆಪನ ಸಾಧ್ಯತೆ ಓಲು ಕಷ್ಟ ಬರ್ತಿಲ್ಲ ಬೋಪು ನಮ್ಮ ಸಂಘ ಪರಿವಾರದಾಗಲಿ ಬೋಪುಣೆ ಅಂಚಾದ ಪುನಗ ಒಂದು ಕ್ಷೇತ್ರದ ಬ್ರಹ್ಮಕಲಶ ಆಳ ಬೋಪುಣ ನಮ್ಮ ಸಂಘ ಪರಿವಾರದಾಗಲಿ ಏರಾನ ಸಾಧ್ಯದ ಭೂರಿಯನ ಆಳ ಬೋಪುಣ ಸಂಘ ಪರಿವಾರದಾಗಲಿ ಓಲ ಅಲ್ಲ ಅಕಸ್ಮಿತವಾದ ಒಂದು ಸಂಸಾರದ ದುಡುಕು ಬರ್ತಿಲ್ಲ ಬೋಪುಣ ಸಂಘ ಪರಿವಾರದಾಗಲಿ ಜೀವ ಕೊರ್ಪು ನಂಡ ನಮ್ಮ ಹಿಂದೂ ಸಂಘಟನೆ ಮಾತ್ರ ಸಾಧ್ಯ
ಬೇರೆಲಾಗಿದ್ರು ಅಂತ ಸಾಧ್ಯ ಇದ್ದೆ ಅದಕ್ಕೋಸ್ಕರ ಯಾನು ಪಣ್ಣದ ಒಂಜಿ ನಮ್ಮ ಹಿಂದೂ ಧರ್ಮದ ಗಟ್ಟಿ ಅವರು ಮಾತೆಲ್ಲ ಒಗ್ಗಟ್ಟು ಸೇರೋರು ನಮ್ಮ ನೆತ್ತಲೆ ಒವೇ ಒಂಜಿ ರಾಜಕೀಯ ನಾವಲ್ಲಿ ಒಯ್ನಾಳ ಪತಂಬರ ಬಳ್ಳಿ ನಮ್ಮ ಧರ್ಮದ ಸಂಘಟನೆ ಪೊರ್ಲು ಗಟ್ಟಿ ಕಟ್ಟುಗ ಹಿಂದೂ ಧರ್ಮ ನಮ್ಮ ರಕ್ಷಣೆ ಮಾಡುಗ ಮಾತೆಲ್ಲ ಈ ಆ ಜಾತಿ ಈ ಜಾತಿ ಪಂಟ್ರ ಬಿಟ್ಟು ನಮ್ಮ ಒಂದೇ ಅಪ್ಪಿನ ಜಾತಿ ಜೋಗುಲು ಪಂಟ್ರೆ ನಮ್ಮ ದುಂಬುದಿಯೋರು ಪೊರ್ನಾಂಡ ನಮ್ಮ ಸಂಘಟನೆ ಬೆಳೆಯಲು ಸಾಧ್ಯತೆ ಉಂಟು ನಮ್ಮ ಇಳುವರಿ ಕುಲೊಂದು ಚಿಂತನೆ ಮಾಡುವ ಬೇರೆ ಚಿಂತನೆ ಉಂಟು ನಮ್ಮ ಜಾತಿ ಪಂಟ್ರೆ ನಮ್ಮ ಮಾಂತ ಏಪ ನಮ್ಮ ದೂರ ಮಂತನ ಜಾತಿದ ಸಂಬಂಧನ ದೂರ ಜಾತಿ ಸಂಬಂಧದ ಜಾತಿ ಪಂಪನೆ ನಮ್ಮ ಏಪ ಚಿಂತನೆ ಬಿಟ್ಟು ನಮ್ಮ ಒಂದೇ ಜಾತಿ ಒಂದೇ ಅಪ್ಪ ಜೋಕುಳಿಯಲ್ಲಿ ನಮ್ಮ ದುಂಬತ್ತರ ಖಂಡಿತ ನಮಗೂ ಹಿಂದೂ ಧರ್ಮ ರಕ್ಷಣೆ ಮಾಡ್ತಾರೆ ಸಾಧ್ಯ ಅಂತ ಬಂದಿಲ್ಲ ಅದಕ್ಕೋಸ್ಕರ ಯಾನಿಗೆ ಮಾತೆಲ್ಲ ಕೈ ಮುಂದೆ ನಟ್ಟುನೆ ನಮ್ಮ ಮಾತೆಲ್ಲ ಇನ್ನು ಮಾತ ನಮ್ಮ ಒಂದೆಡ್ಡೆ ಸಂಗಮ ಹಿಂದೂ ಸಂಗಮದ ಕಾರ್ಯಕ್ರಮ ಹೊಂದುವುದಿಲ್ಲ ಕೃಷಿತ ವಿಷಯ ನಾನು ದುಂಬುಗಳ ಹೆಚ್ಚಿನ ಜನಗಳು ಮಾತ್ರ ಇಂಚಿನ ಒಂದು ಕಾರ್ಯಕ್ರಮ ಮಾತೆಲ್ಲ ಕೈ ಜೋಡಿಸ ಒಂದು ಪೊರ್ಲುಡೆ ನಮ್ಮ ಮಾತ ಒಗ್ಗಟ್ಟು ಸೇರೊಂದು ಇಂಚಿನ ಕಾರ್ಯಕ್ರಮ ದುಂಬುಗೋಡು ಅಂಚನೆ ನಮ್ಮ ಹಿಂದೂ ಧರ್ಮಡು ಒಬ್ಬೇ ಒಂದು ಕಷ್ಟ ಬರಂದಿಲ್ಲ ನಮ್ಮ ಮಾತ ಸಂಘದ ಪರಿಹಾರದ ಮುಖಾಂತರ ಹತ್ತಿನ ಧರ್ಮದ ಮೂಲಕ ನಮ್ಮ ದುಂಬುಗೋಡು ನಾಡ ನಮకు ಓಂಜಿ ಸಮಸ್ಯೆ ಬರ್ತಿಲ್ಲ ನಮ್ಮ ನಮಗೆ ಎದುರಿಸಾರ ಸಾಧ್ಯತೆ ಉಂಟು ಹಿಂದೂ ಧರ್ಮದ ಮಿತ್ತಿ ನಮಗೆ ಪೂರ್ಣ ವಿಶ್ವಾಸ ನಮ್ಮ ದಿವೊಂದು ಒವೆಯಲ್ಲ ನಮ್ಮ ಮನಸ್ಸು ಒಯ್ಯಲ್ಲ ತರಗಿ ತಿಪ್ಪಂತೆ ನಮ್ಮ ಪಂಪನ ಪ್ರೀತಿನೇ ಅಪ್ಪನ ಮಿತ್ತಿ ದುಂಬುದಿ ಒಂದು ಬಂದು ನಂಡ ಒಬ್ಬನ ತಾಗಿ ಖಂಡಿತ ಬೆಳೆಗೊಂಡು ನಮ್ಮ ದುಂಬು ಮಾಂತೆಲ್ಲ ಒಟ್ಟಿಗೆ ಒಂದು ಒಗ್ಗಟ್ಟಿನ ಬದುಕಂಚಿನ ಒಂದಿ ಸಂಘ ಸಂಸ್ಥೆ ನಮ್ಮ ದುಂಬುಗೆ ಇಟ್ಟಿದೆ ಮಾಂತರಿಗೆ ಒಂದು ಸಂಘದ ರೀತಿಲಿ ಜನರಿಗೆ ಒಂದು ಎಟ್ಟೆ ಕಾರ್ಯಕ್ರಮ ಓಳು ಮಂತೊಂದು ಮಾತ್ರ ನಮ್ಮ ಸಹಕಾರ ಕೊಡ್ದು ಒಗ್ಗಟ್ಟು ರೂಪಂಚಿನ ತಾದಿ ನಮ್ಮ ಪತ್ತೊಂದು ಈಗ ಮಾಂತನಕ್ಕೆ ಬೆರಿಸಾಯ ಉಪ್ಪೋಡು ಪಣ್ಣದು ಎನ್ನೊಂದು ಕಿಂಚಿದ ಪಾತ್ರ ಉಂಟಾಗಲೇ ಜೈ ಭಾರತ್ ಮಾತಾಕಿ ಗೌರವ ಪೂರ್ವಕ ವಂದನೆಗಳನ್ನು ನೀಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ದಿಕ್ಸೂಚಿ ಭಾಷಣ ಬಂಧುಗಳೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಬೋಧಿ ಪ್ರಮುಖರು ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಇರತಕ್ಕಂಥ ಮಾತೆಗೆ ನಮನಗಳನ್ನು ಸಲ್ಲಿಸಿ, ವೇದಿಕೆ ಇರತಕ್ಕಂಥ ಎಲ್ಲ ಬಂಧುಗಳಿಗೆ ಅತ್ಯಂತ ಗೌರವಪೂರ್ವಕವಾದ ನಮನವನ್ನು ಸಲ್ಲಿಸ್ತಾ, ನನ್ನ ಮುಂದಿರ್ತಕ್ಕಂಥ ನನ್ನ ಬಂಧುಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂಥ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮನ್ನೆಲ್ಲ ರಕ್ಷಣೆ ಮಾಡತಕ್ಕಂಥ, ಪೋಷಣೆ ಮಾಡತಕ್ಕಂತಹ, ನಮಗೆ ಒಂದು ದಿಕ್ಕನ್ನು ಕೊಟ್ಟಂತಹ ತಾಯಿ ಭಾರತಿಗೆ ನನ್ನ ಹೃದಯಾಂತರಾಳಾದ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ. ಸಾಮಾನ್ಯವಾಗಿ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಕೂಡಲೇ ನನಗೆ ಬೇರೆ ಒಂದು ಕಲ್ಪನೆ ಬಂದುಬಿಡುತ್ತೆ. ಹಿಂದೂ ಸಂಗಮ ಯಾಕೆ ಮಾಡ್ತಾರೆ, ಹಿಂದೂ ಸಮಾಜೋತ್ಸವ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಕಲ್ಪನೆ ಬಂದುಬಿಡ್ತದೆ, ಯಾರನ್ನು ವಿರೋಧಿಸಲಿಕ್ಕೆ ಅಥವಾ ಯಾರಿಗೋ ಬೈಲಿಕ್ಕೆ ಅದನ್ನು ಮಾಡ್ತಾರೆ ಅಂತ ಹೇಳುವಂಥದ್ದು ಕೆಲವರ ಕಲ್ಪನೆಗಳಿರ್ತದೆ. ನಾನು ಈಗ ಮಾತಾಡ್ತಕ್ಕಂಥ 25 ನಿಮಿಷ ಇದು ನಮ್ಮ ಕೋಟೆಯನ್ನ ಭದ್ರಪಡಿಸಿ, ನಮ್ಮ ಕೋಟೆಗೆ ಬಂದು ಮೇಯ್ತಾ ಇದ್ದಾರಲ್ಲ ಕೆಲವರು, ಅದು ಮೇಯಬಾರ್ದಂತಾದ್ರೆ ನಮ್ಮ ಕೋಟೆಯನ್ನ ಭದ್ರಪಡಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕು. ಅದಕ್ಕೆ ಕರ್ತವ್ಯ ಬೋಧ, ನಮ್ಮ ಕರ್ತವ್ಯ ಏನು ಅದನ್ನ ಮಾಡೋದಕ್ಕೆ ಬೇಕಾಗಿ ನಾವು ಸೇರಿದ್ದೇವೆ. ಇದರಲ್ಲಿ ಬೇರೆ ಯಾವುದೇ ರೀತಿಯ ಉದ್ದೇಶಗಳಿಲ್ಲ. ಇದು ಹಿಂದೂ, ನಾವು ಹೇಳ್ತೇವೆ ಇವತ್ತು ನಮಗೆ ಗೊತ್ತಿದೆ ನಾವು ನಿಂತ ಜಾಗ ಯಾವುದು. ಇಲ್ಲಿ ಒಂದು ಪರಂಪರೆ ಇದೆ, ಉಳ್ಳಾಲಕ್ಕೆ ಒಂದು ಪರಂಪರೆ ಇದೆ. ಅದು ಅಲ್ಲದೆ ಈ ವರ್ಷ ಬಹಳ ವಿಶೇಷ ಉಳ್ಳಾಲಕ್ಕೆ. ನಮ್ಮ ತಾಯಂದಿರನ್ನು ನೋಡೋಕೆ ತುಂಬಾ ಸಂತೋಷ ಆಯ್ತು. ಯಾವ ಪರಂಪರೆ ಇದೆಯಲ್ಲ ಅದು ವಾರಸುದಾರರು ಹೇಗಿರಬೇಕು ಅಂತ ಹೇಳಿ ಇವತ್ತು ನಮ್ಮಲ್ಲಿ ಸೇರ್ತಕ್ಕಂಥ ಅದೆಲ್ಲ ತಾಯಂದಿರು ತೋರಿಸಿಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಗೌರವಾದಂತ ಒಂದು ಚಪ್ಪಾಳೆ ಅಂತ ತಟ್ಟುವ ನಾವು. ಹೇಗಿರಬೇಕು ಅಂತ, ಮುಂದಿನ ಜನಾಂಗವನ್ನು ಹೇಗೆ ಸೃಷ್ಟಿ ಮಾಡಬೇಕು, ನಾವು ಅವರನ್ನು ಹೇಗೆ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ ಕಳಿಸಿಕೊಡ್ಬೇಕು ಅಂತ ಹೇಳುವಂತ ಅದನ್ನ ದಿಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿಯ ತಾಯಂದಿರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮನ್ನ ನೋಡುವಾಗ ನಮ್ಮ ಎದೆ ತುಂಬಿ ಬಂತು. ಮುಂದಿನ ಜನಾಂಗ ಹೇಗೆ ಇರ್ತದೆ ಅಂತ ಹೇಳುವಂತಹದ್ದು ಈ ಪರಿಸರ ನೋಡಿದ್ರೆ ಗೊತ್ತಾಗ್ತದೆ. ನಾವು ಹೇಳ್ತೇವೆ ಜೆನ್ಸಿಗಳು ಅಂತ ಹೇಳ್ತೇವೆ. ಜೆನ್ಸಿಗಳು ಅಂತ ಹೇಳಿದ್ರೆ ಮುಂದೆ ಇರ್ತಕ್ಕಂಥ ತಲೆಮಾರು, ಈ ದೇಶವನ್ನ ಕಟ್ಟುವಂತ ತಲೆಮಾರು.
ಬೇರೆ ಬೇರೆ ದೇಶಗಳ ಕಡೆಗೆ ಹೋಗಿ ನೋಡಿ. ಶ್ರೀಲಂಕಾದಲ್ಲಿ ಏನಾಯ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು? ಜೆನ್ಸಿಗಳು ದೇಶ ವಿರೋಧ ಮಾಡ್ತಾ ಅಲ್ಲಿರ್ತಕ್ಕಂಥ ರಾಜಕೀಯ ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ರು. ನಮ್ಮ ಜೆನ್ಸಿಗಳೆಲ್ಲಿದ್ದಾರೆ? ನಮ್ಮ ಜೆನ್ಸಿಗಳು ಹಿಂದೂ ಸಂಗಮದಲ್ಲಿದ್ದಾರೆ. ತಾಯಿ ಭಾರತಿಗೆ ಜೈ ಜೈ ಅಂತ ಹೇಳ್ತಾ ಇದ್ದಾರೆ. ಈ ಭೂಮಿಗೆ ಜೈ ಜೈ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ವಿಶ್ವಾಸ ಇದೆ, ಒಬ್ಬಳು ತಾಯಿ ಹಾಡಿದ್ಲೊಂದು ಸಹೋದರಿ ಹಾಡಿದ್ಲು, ನಾಳೆಗಳು ನಮ್ಮದೆನಿಸಿವೆ ಅಂತ ಹಾಡನ್ನ ಹಾಡಿದ್ರು. ನಾಳೆಗಳು ನಮ್ಮದೆನಿಸಿವೆ ಅಂತ ಯಾಕೆ ಅನಿಸ್ತಾರೆ ಅಂತ ಹೇಳಿದ್ರೆ, ಈ ಸಮುದಾಯವನ್ನು ಕಂಡಾಗ ಇವರಿರ್ತಕ್ಕಂಥ ಗುರಿ ಮತ್ತು ಮಾರ್ಗದ ಸ್ಪಷ್ಟತೆಯನ್ನು ಕಾಣುವಾಗ ನಾಳೆ ಈ ದೇಶ ಹೇಗಿರ್ತದೆ ಎಂಬುದನ್ನ ನನಗೆ ಗೊತ್ತು. ಅಕ್ಕಾಗಿ ಹೇಳ್ತಾ ಇದ್ದಾರೆ, ಇದು ಭಾರತದ ಪುನರುತ್ಥಾನದ ಕಾಲಘಟ್ಟ. ಇದು ಭಾರತದ ಪುನರುತ್ಥಾನ ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಮಗೆ ಈ ವರ್ಷ ಬಹಳ ವಿಶೇಷ. ಯಾಕೆಂತ ಹೇಳಿದ್ರೆ, ಸೋಮನಾಥ ದೇವಾಲಯಕ್ಕೆ ದಾಳಿಯನ್ನು ಮಾಡಿ 1 ವರ್ಷ ಆಯಿತು, 1000 ವರ್ಷಗಳಾಯಿತು. ಆಮೇಲೆ ಈ ಉಳ್ಳಾಲದಲ್ಲಿ ಹುಟ್ಟಿ ಈ ಉಳ್ಳಾಲವನ್ನು ಬೆಳಗಿದಂತ ತಾಯಿ ಪೋರ್ಚುಗೀಸರಿಗೆ ಸೆಡೆದು ನಿಂತಹ ಒಬ್ಬ ಸಾಮಾನ್ಯ ಮಹಿಳೆಯಾಗಿದ್ರು ಕೂಡ ಶಕ್ತಿವಂತಳಾಗಿ ರಾಣಿಯಾಗಿ ಮೆರೆದಂತಹ ಅಭಯ ರಾಣಿ ಅಬ್ಬಕ್ಕನ 500ನೇ ಜನ್ಮ ವರ್ಷ. ಪಶ್ಚಿಮ ಬಂಗಾಳದಲ್ಲಿ, ಈಗಿನ ಬಂಗಾಳ ಅಲ್ಲ, ಪಶ್ಚಿಮ ಬಂಗಾಳ, ಆಗಿನ ಬಂಗಾಳದಲ್ಲಿ ಅರಳಿದಂತಹ ರಣಗೀತೆ ಅನೇಕ ದೇಶಾಭಿಮಾನಿಗಳಿಗೆ, ರಾಷ್ಟ್ರಭಕ್ತರಿಗೆ ಸ್ವಾತಂತ್ರ್ಯದ ಯಜ್ಞದಲ್ಲಿ ತಮ್ಮ ತಲೆಯನ್ನು ಕೊಡ್ಲಿಕ್ಕೆ, ಜೀವವನ್ನು ಕೊಡ್ಲಿಕ್ಕೆ, ಜೀವನವನ್ನು ಕೊಡ್ಲಿಕ್ಕೆ ಅವರಿಗೆ ಪ್ರೇರಣೆ ಕೊಟ್ಟಂತಹ ಒಂದು ಹಾಡು. ಅದು ನಮ್ಮ ರಣಗೀತೆ. ಈಗ ಹಾಡಿದ್ರಲ್ಲ ಒಂದೇ ಮಾತರಂ, ಅದಕ್ಕೆ 150 ವರ್ಷ. ಈ ಎಲ್ಲ ವಿಶೇಷತೆಗಳ ಮಧ್ಯದಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಯೋಚನೆ ಮಾಡಬೇಕಾದ್ದು, ಹಿಂದೂ ಸಂಗಮದಲ್ಲಿ ನಾವು ಯಾವ ಸಂದೇಶವನ್ನು ಕೊಂಡೋಗ್ಬೇಕು, ಹಿಂದೂ ಸಂಗಮ ನಮಗೆ ಯಾವ ರೀತಿಯ ಸಂದೇಶವನ್ನು ಕೊಡಬೇಕು, ಇದರ ಮೂಲಕ ನಾವು ಸಾಧಿಸಬೇಕಾದ್ದೇನು, ಇದರಿಂದ ಮಾಡಬೇಕಾದ್ದೇನು ಎಂಬುದರ ಕಡೆಗೆ ನಾವು ಲಕ್ಷ್ಯವನ್ನು ಹರಿಸಬೇಕಾಗ್ತದೆ. ನಾವು ಸುಮ್ಮನೆ ಹೇಳ್ತಾ ಇದ್ದೇವೆ, ಮುಂದಿನ ಪೀಳಿಗೆ ದಾರಿ ತಪ್ಪಿದೆ, ಮುಂದಿನ ಪೀಳಿಗೆಗೆ ಅವರಿಗೆ ಗುರಿ ಇಲ್ಲ, ದಾರಿ ಇಲ್ಲ, ಮಾರ್ಗ ಸರಿ ಇಲ್ಲ. ನನಗೆ ಇಲ್ಲಿ ಕಾಣುವ ಗೊತ್ತಾಗ್ತದೆ, ಇಲ್ಲಿಯ ಮಕ್ಕಳನ್ನು ಕಾಣ ಗೊತ್ತಾಗ್ತದೆ, ಇಲ್ಲಿಯ ಯುವ ಸಮುದಾಯವನ್ನು ಕಾಣ ಗೊತ್ತಾಗ್ತದೆ. ಇವರಿಗೆ ದಾರಿಯೂ ಸರಿ ಇದೆ, ಇವರಿಗೆ ದಾರಿಯೂ ಸರಿ ಇದೆ, ಹೇಳಿ, ಗುರಿಯೂ ಸರಿ ಇದೆ, ಹೋಗುವ ದಾರಿ ಸರಿ ಇದೆ, ಗುರಿಯೂ ಅದರ ಸ್ಪಷ್ಟತೆ ಇದೆ. ಯಾರ ಸ್ಪಷ್ಟತೆ ಪಡಿಸಿದ್ರು? ಅವರಿಗೆ ಸಂಸ್ಕಾರ ಸಿಗ್ತಾ ಇದೆ. ಎಲ್ಲಿ ಸಂಸ್ಕಾರ ಸಿಗ್ತಾ ಇದೆ? ಬೇರೆ ಬೇರೆ ಮೂಲಗಳ ಮೂಲಕ ಅವರಿಗೆ ಸಂಸ್ಕಾರ ಸಿಗ್ತಾ ಇದೆ. ಅದು ನಮ್ಮ ಮಠ ಮಂದಿರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಅಥವಾ 100 ವರ್ಷಗಳ ಹಿಂದೆ ಈ ದೇಶದಲ್ಲಿ ವಿವೇಕಾನಂದರು ಹೇಳಿದರು, ನಿಮಗೆ ಸ್ವಾತಂತ್ರ್ಯ ಬೇಕಾ? ಸ್ವಾತಂತ್ರ್ಯ ಬೇಕಾದ್ರೆ 1693ರಲ್ಲಿ ಹೇಳಿದಂತ ಮಾತು. ಸ್ವಾತಂತ್ರ್ಯ ಬೇಕಂತಾದ್ರೆ ಚಿಕಾಗೋದಲ್ಲಿ ಹೇಳಿದಂತಹ ಮಾತು ನಿಮಗೆ ಗೊತ್ತಿರಬಹುದು. ಅವರು ಬಂದ ಮೇಲೆ ಹೇಳಿದಂತಹ ಮಾತು, ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತಾದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತಾದ್ರೆ 1893ರಲ್ಲಿ ಹೇಳಿದಂತಹ ಮಾತು, ಭಾರತಕ್ಕೆ ಸ್ವಾತಂತ್ರ್ಯ ಬರ್ಬೇಕಂತಾದ್ರೆ ನಿಮ್ಮಲ್ಲಿದ್ದಾರಲ್ಲ ದೇವರುಗಳು, ಆ ದೇವರುಗಳನ್ನ ಪೂಜೆ ಮಾಡೋದನ್ನ ಬಿಡಿ, ಆ ಪೂಜೆಯನ್ನು ನಿಲ್ಲಿಸಿ ನೀವು ಇನ್ನು 50 ವರ್ಷಗಳ ಕಾಲ, ಇನ್ನು 50 ವರ್ಷಗಳ ಕಾಲ ತಾಯಿ ಭಾರತಿಯನ್ನು ಪೂಜೆ ಮಾಡಿ. ತಾಯಿ ಭಾರತಿಯನ್ನು ಪೂಜೆ ಮಾಡಿದ್ರೆ ನಿಮಗೆ ಸ್ವಾತಂತ್ರ್ಯ ಬರ್ತದೆ ಅಂತ ಹೇಳಿದರು. ಅವರ ಮಾತು ಅದನ್ನು ಪಾಲಿಸಿದ್ದು ಯಾವುದಂದ್ರೆ 1925ರಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಪ್ರಾರಂಭ ಆಯ್ತಲ್ಲ. ಪ್ರಾರಂಭ ಆದಾಗ ಅದರ ಆಟಗಳಲ್ಲಿ, ಅದರ ಪಾಠಗಳಲ್ಲಿ, ನಿತ್ಯದಲ್ಲಿ ಘೋಷಣೆ ಯಾವುದು? ಕೊನೆಯಲ್ಲಿ ಆಟ ಆಡಿದ್ರು, ಏನು ಹೇಳಿದ್ರು ಕೂಡ ಕೊನೆಗೆ ಘೋಷಣೆ ಯಾವುದು? ಪ್ರಾರ್ಥನೆಯಲ್ಲಿ ಕೊನೆಗೆ ಘೋಷಣೆ ಯಾವುದು? ಭಾರತ್ ಮಾತಾ ಕಿ ಜೈ. ಈ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದಂತ ಅವತ್ತಿನ ಘೋಷಣೆ ಅದು ಕೇವಲ ಅಲ್ಲಿಗೆ ಶಾಖೆಗೆ ಅಥವಾ ಸಂಘಸ್ಥಾನಕ್ಕೆ ನಿಲ್ಲಿಲ್ಲ, ಬದಲಾಗಿ ಅದರ ಹೊರಗೆ ಹೋಯಿತು, ಸಮಾಜಕ್ಕೆ ಹೋಯಿತು. ಸಮಾಜದಲ್ಲಿ ಈ ಘೋಷಣೆ ಮೊಳಗಲಿಕ್ಕೆ ಪ್ರಾರಂಭ ಆಯಿತು. ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಈ ಘೋಷಣೆ ಮೊಳಗಿದ ಕಾರಣ ಅವರು ಹೇಳಿದಂತ
50 ವರ್ಷಗಳಲ್ಲಿ 1947ಕ್ಕೆ ಭಾರತ ಸ್ವತಂತ್ರವಾಯಿತು. ಅದಕ್ಕಾಗಿ ಹಿಂದೂ ಅಂತ ಹೇಳಿದ ಕೂಡಲೇ ನಮಗೆ ಅನಿಸಿಬಿಡ್ತದೆ ಕೆಲವರಿಗೆಲ್ಲ, ಹಿಂದೂ ಅಂತ ಹೇಳಿದ್ರೆ ಇತ್ತೀಚೆಗೆ ಬಂದಂತ ಶಬ್ದ ಅಂತ ಅನಿಸಿಬಿಡ್ತದೆ. ಹಿಂದೂ ಅಂತ ಹೇಳುವಂತ ಶಬ್ದ ಇತ್ತೀಚೆಗೆ ಬಂದದ್ದಲ್ಲ, ಬಹಳ ಪುರಾತನವಾದಂತ, ಅದು ಒಂದು ಪೂಜಾ ಪದ್ಧತಿ ಅಲ್ಲ, ಅದೊಂದು ಮಾನವನನ್ನು ಮಾಧವನನ್ನಾಗಿಸುವ ವಿಶೇಷವಾದಂತಹ ಮಾರ್ಗವನ್ನು ಹೇಳಿಕೊಡುವಂತ ಜೀವನ ಧರ್ಮ. ಅದು ನಮ್ಮನ್ನು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೊಳೆಗಳನ್ನು ತೊಳೆದು ನಮ್ಮನ್ನು ಪಾವನ ಗಂಗೆಯಾಗಿಸಬಲ್ಲಂತಹ ಒಂದು ಜೀವನ ಸಾಧನ. ಅದಕ್ಕಾಗಿ ಅದನ್ನ ವಿಶೇಷತೆಗಳಲ್ಲಿ ಕರೆದರು. ನಮಗೆ ಹಿಂದೂ ಅಂತ ಹೇಳಿದ್ರೆ ಕೂಡಲೇ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ನಾವು ಹೇಳ್ತೇವೆ ಹಿಂದೂಸ್ತಾನ್ ಅಂತ, ಆಮೇಲೆ HMT ಅಂತ ಹೆಸರು ಕೇಳಿದ್ದೇವೆ ನಾವು, ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್. ಆಮೇಲೆ ಒಂದು ನ್ಯೂಸ್ ಪೇಪರ್ ಇತ್ತು ಹಿಂದೂ, ಎಲ್ಲ ಕೂಡ ಹಿಂದೂ ಹಿಂದೂ ಅಂತ ಹೇಳುವಂತ ಶಬ್ದ ಈ ನೆಲದ ಶಬ್ದ, ಈ ಒಂದು ಸಂಸ್ಕೃತಿಯ ಶಬ್ದ, ಇದು ಒಂದು ಜೀವನ ಕ್ರಮದ ಶಬ್ದ. ಅದಕ್ಕಾಗಿ ಇದು ಹಿಂದೂಗಳಿರುವಂತಹ ನಾಡದ ಕಾರಣ ಇದನ್ನ ಹಿಂದೂ ರಾಷ್ಟ್ರ ಅಂತ ಕರೆದರು. ಸಾಮಾನ್ಯ ಹಿಂದೂ ಧರ್ಮ ಅಂತ ಒಂದು ಶಬ್ದ ಬರುತ್ತೆ. ಧರ್ಮ ಅಂದ್ರೆ ಏನು? ಧರ್ಮ ಅಂತ ಹೇಳಿದ್ರೆ ಚಿಂತನೆ, ಜೀವನದಲ್ಲಿ ಹೇಗಿರಬೇಕು ಎಂಬಂತ ಚಿಂತನೆ. ಹೇಳ್ತೇವೆ ಸತ್ಯ ಹೇಳಬೇಕು, ಪ್ರಾಮಾಣಿಕರಾಗಿರ್ಬೇಕು, ಯಾರಿಗೂ ಮೋಸ ಮಾಡಬಾರ್ದು, ಬೇರೆಯವರ ಸಂಪತ್ತನ್ನು ಅಪಹರಣ ಮಾಡಬಾರ್ದು, ಈ ರೀತಿಯ ಚಿಂತನೆಗಳು. ಈ ಚಿಂತನೆಗಳನ್ನ ಕೇವಲ ಅದು ಚಿಂತನೆಗಳಾಗಿರ್ತದೆ. ಈ ಚಿಂತನೆಗಳನ್ನ ಒಂದು ವಿಚಾರವನ್ನ ಆಚಾರಕ್ಕೇರಿಸುವುದು ಅಂತ ಹೇಳಿದ್ರೆ ಅದು ಸಂಸ್ಕೃತಿ. ಸತ್ಯ ಹೇಳುವುದು ಅದೊಂದು ಸಂಸ್ಕೃತಿ, ಪ್ರಾಮಾಣಿಕವಾಗಿರುವುದು ಅದೊಂದು ಸಂಸ್ಕೃತಿ. ಈ ಸಂಸ್ಕೃತಿಯನ್ನ ಅನುಷ್ಠಾನ ಮಾಡಬೇಕಾದ್ರೆ ಯಾರು ಬೇಕು? ಜನ ಬೇಕು. ಅದು ಹಿಂದೂ ಸಮಾಜ. ಅದಕ್ಕಾಗಿ ಹಿಂದೂ ಧರ್ಮ ಅದು ಚಿಂತನೆ, ಅದನ್ನ ಸಂಸ್ಕೃತಿ ಅಂದ್ರೆ ಅದು ಜೀವನದಲ್ಲಿ ತೋರಿಸಿಕೊಡುವಂತಹದ್ದು, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಹಿಂದೂ ಸಮಾಜ ಬೇಕು. ಆ ರೀತಿಯಲ್ಲಿ ಹಿಂದೂ ರಾಷ್ಟ್ರದಲ್ಲಿರತಕ್ಕಂಥ ನಾವೆಲ್ಲರೂ ಕೂಡ ನಮಗೆ ಗೊತ್ತಿದೆ, ಬೇರೆ ಬೇರೆಯವರು ಬೇರೆ ರೀತಿಯಲ್ಲಿ ಇದನ್ನ ದೇವಭೂಮಿ ಅಂತ ಕರೆದರು. ಯಾಕೆ ದೇವಭೂಮಿ ಅಂತ ಕರೆದರು? ಯಾಕೆಂತ ಹೇಳಿದ್ರೆ ಇದರಲ್ಲಿ ಅನೇಕ ಜನ ದೇವತೆಗಳು ದೇವರುಗಳು ಜನ್ಮ ತಾಳಿದಂತಹ ಭೂಮಿ ಇದು. ರಾಮಕೃಷ್ಣರು ಜನ್ಮ ತಾಳಿದಂತಹ ಭೂಮಿ. ಅದಕ್ಕಾಗಿ ಇದನ್ನ ದೇವಭೂಮಿ ಅಂತ ಹೇಳ್ತಾರೆ, ತ್ಯಾಗ ಭೂಮಿ ಅಂತ ಹೇಳ್ತಾರೆ. ಈ ದೇಶವನ್ನ ಕಟ್ಟಿರುವುದು ಸಮರ್ಪಣೆ ಮತ್ತು ತ್ಯಾಗದಿಂದ. ನಮಗೆಲ್ಲ ಅನೇಕ ಘಟ್ಟಗಳನ್ನು ಕೇಳ್ತೇವೆ ನಾವು. ನೀವೊಂದು ರಜಪೂತರ ಒಬ್ಬಳು ರಾಣಿಯ ಹಾಡಿಕಿ ರಾಣಿ ಅಂತ ಹೇಳಿ ಒಂದು ನಿಮ್ಮ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡುವಾಗ ನಿಮಗೆ ಒಂದು ತಲೆ ಬೇರ್ಪಟ್ಟಂತಹ ಒಂದು ತಾಯಿಯ ಫೋಟೋ ಕಾಣುತ್ತೆ. ಆ ಫೋಟೋದಲ್ಲಿ ಅವಳು ಯಾರು ಅಂತ ನೀವು ಸರ್ಚ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಹಾಡಿಕಿ ರಾಣಿಯದ್ದು. ಅವಳು ಒಬ್ಬಳು ರಜಪೂತ ರಾಣಿ, ರಾಣಾ ರತನ್ ಸಿಂಗ್ ಅವನ ಹೆಂಡತಿ. ಮೊಘಲ್ ಸೇನಾನಿಯಾದಂತಹ ಮಾನ್ ಸಿಂಗ್ ಎಂಬಾತ ಅಲ್ಲಿಗೆ ದಾಳಿಯನ್ನು ಮಾಡ್ತಾನೆ. ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಅವ್ರಿಗೇನೋ ಮದುವೆ ಆಗಿದ್ದಷ್ಟೇ, ಆಗ ಮದುವೆ ಆಗಿದ್ದಷ್ಟೇ ಅವರು. ಮದುವೆ ಆಗಿದ್ದಾಗ ರತನ್ ಸಿಂಗ್ ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಯುದ್ಧಕ್ಕೆ ಹಿಂದೆಗೆ ಅಂತ ಇರ್ತಾನೆ. ಏನಾದ್ರೂ ಒಂದು ವಾರ ಆಯ್ತು ಅಷ್ಟೇ ನನಗೆ ಮದುವೆ ಆಗಿ ಅಂತ ಹೇಳುವಂತ ಭಾವ ಅವರಲ್ಲಿ ಬಿಂಬಿತವಾಗ್ತದೆ. ಆಗ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ತುಂಬಾ ಸೌಂದರ್ಯವತಿಯಾದಂತ ಅವಳು ನೋಡಿ ಆ ತಾಯಿಯ ಒಂದು ಸಮರ್ಪಣೆ ಹೇಗಿತ್ತು, ಒಂದು ರಾಜ್ಯವನ್ನು ಉಳಿಸಲಿಕ್ಕೆ ಬೇಕಾಗಿ ಹೇಗೆ ಸಮರ್ಪಣೆ ಮಾಡ್ತಾರೆ ಅಂದ್ರೆ, ಆ ತಾಯಿ ಏನ್ ಮಾಡ್ತಾಳೆ, ಮದುವೆ ಆಗಿ ಒಂದು ಆದಂತ ಮದುಮಗಳವಳು ತನ್ನ ರಾಜ್ಯವನ್ನು ಉಳಿಸಲಿಕ್ಕೆ ಬೇಕಾಗಿ ತನ್ನ ಗಂಡನಿಗೆ ತಾನು ಒಂದು ಅಡ್ಡಿ ಆಗ್ತೇನೆ ಅಂತ ಆದ್ರೆ ತನ್ನ ತಲೆ ಉಳಿಬಾರದು ಅಂತ ಹೇಳಿ ತಾನೇ ಕತ್ತಿಯಿಂದ ತನ್ನ ತಲೆಯನ್ನು ಕಡಿದು ತನ್ನ ಗಂಡನಿಗೆ ಕೊಡ್ತಾ ಕಳಿಸ್ತಾಳೆ ಅವಳು. ಯಾಕೆ ಅಂತ ಹೇಳಿದ್ರೆ ಒಂದು ರಾಜ್ಯವನ್ನು ಉಳಿಸಲಿಕ್ಕೆ, ಒಂದು ಧರ್ಮವನ್ನು ಉಳಿಸಲಿಕ್ಕೆ ಬೇಕಾಗಿ ಆ ತಾಯಿ ಆಗಿ ಸಮರ್ಪಣೆ ಮಾಡಿದ್ಲು. ನನಗೆ ಗೊತ್ತಿದೆ ಜೀಜಾಬಾಯಿಯ ಕಥೆಯನ್ನು ಕೇಳ್ತೇವೆ ನಾವು, ಶಿವಾಜಿ ಬಗ್ಗೆ ಕೇಳ್ತೇವೆ ನಾವು. ಇವರೆಲ್ಲರೂ ಕೂಡ ಯಾಕೆ ಜೀವನವನ್ನು ಯಾಕೆ ತೆತ್ತರು ಅಂದ್ರೆ ಈ ಧರ್ಮವನ್ನು ಉಳಿಸಲಿಕ್ಕೆ, ಎಳೆಯ ಧರ್ಮವನ್ನು ಉಳಿಸಲಿಕ್ಕೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಬೇಕಾಗಿ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅನೇಕ ಜನ ಅನೇಕ ಸಮಾಜದಲ್ಲಿ ನಾವು ನೋಡಿರಬಹುದು, ಹಿಂದೂಗಳ ರಾಜಾದಿರಾಜರುಗಳು ಪರಾಕ್ರಮಿಗಳಾಗಿದ್ದುಕೊಂಡು ಸಮರ್ಥವಾಗಿ ವಿರೋಧಿಗಳನ್ನು ಹಿಮ್ಮೆಟ್ಟಿಸಿದ್ದಾರೆ.
ಇದೆಲ್ಲ ಕೂಡ ಕಾಣಲಿಕ್ಕೆ ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ನಮ್ಮ ಅವರಿಗೆ ಕೊಟ್ಟಂತಹ ಸಂಸ್ಕಾರದಿಂದ. ಅದಕ್ಕಾಗಿ ನಾವು ಇವತ್ತು ಸೇರಿರುವಂತಹದ್ದು ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ನಾವು ಮುಂದೆ ಹೇಗಿರಬೇಕು, ನಮ್ಮ ಬೇಲಿಯನ್ನ ಭದ್ರಪಡಿಸಿಕೊಡ್ಬೇಕು, ನಾವು ನಮ್ಮ ಸಮಾಜ ಹೇಗಿರಬೇಕು ಮುಂದೆ ಎಂಬುದನ್ನು ಯೋಚನೆ ಮಾಡಲಿಕ್ಕೆ, ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ 1925ರಲ್ಲಿ ರಾಷ್ಟ್ರೀಯ ಸಂಸ್ಥೆಕ ಸಂಘದ ಶಾಖೆ ಪ್ರಾರಂಭ ಆಯಿತು. ಸಂಘ ಪ್ರಾರಂಭ ಆದ್ದರಿಂದ ಸಂಘ ಅವತ್ತೇ ಹೇಳಿತ್ತು ಏನಂತ ಹೇಳಿದ್ರೆ, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಇದನ್ನು ಎಂಡ್ ಮಾಡ್ತೇವೆ ಅಂತ. ಇಟ್ ಶುಡ್ ಬಿ ಎಂಡೆಡ್. ಯಾವಾಗ ಇದು ಮುಗಿಬೇಕಿದೆ, ಯಾವಾಗ ಮುಗಿಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಹಿಂದೂ ಮನೆ, ಪ್ರತಿಯೊಂದು ಹಿಂದೂ ವ್ಯಕ್ತಿ ಅವನಲ್ಲಿ ಯಾವ ಭಾವ ಜಾಗರಣ ಆಗಬೇಕು ಅಂದ್ರೆ ಹಿಂದೂ ಭಾವದ ಜಾಗರಣ ಆಗಬೇಕು. ಯಾವಾಗ ಹಿಂದೂ ಭಾವದ ಜಾಗರಣ ಆಗಿ ಹಿಂದೂ ಸಮಾಜಕ್ಕೆ ಸವಾಲುಗಳು ಬಂದಾಗ ಯಾವ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಕಾರ್ಯಕರ್ತ ಯೋಚನೆ ಮಾಡ್ತಾರಲ್ಲ, ಆ ರೀತಿಯ ಯೋಚನೆಯನ್ನ ಆ ವ್ಯಕ್ತಿಗಳು ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಸಮಯ ಬಂದಿದೆ, ಸಂಘ ಸಮಾಜದೊಂದಿಗೆ ವಿಲೀನವಾಗುವಂತ ಸಮಯ, ಸಮಾಜದೊಂದಿಗೆ ವಿಲೀನ ಆಗುವಂತ ಸಂದರ್ಭ ಬಂದಿದೆ. ಅದಕ್ಕಾಗಿ ಪ್ರತಿ ಮನೆಗಳಲ್ಲಿ ಕೂಡ ಈ ರೀತಿಯ ಚಿಂತನೆ ಮಾಡ್ತಕ್ಕಂತಹ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ನಂಬಿಕೆಗಳನ್ನ ಉಳಿಸುವಂತ, ಅದನ್ನು ಬೆಳೆಸುವಂತ, ಪೋಷಣೆ ಮಾಡತಕ್ಕಂತ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗ್ತದ, ಅದಕ್ಕೆ ಬೇಕಾಗಿ ನಾವು ಹಿಂದೂ ಸಂಗಮದಲ್ಲಿ ಸೇರಿದ್ದೇವೆ. ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಬೇಕಾಗಿ ನಾವು ಹಿಂದೂ ಸಂಗಮದಲ್ಲಿ ಸೇರಿದ್ದೇವೆ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು, ಅದರ ಬಗ್ಗೆ ನಾವು ಗಮನಿಸುವ. ಇದು ಕರ್ತವ್ಯ ಬೋಧದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮೊದಲನೇದಾಗಿ ಹಿಂದೂ ಸಮಾಜ ಹೇಗಿದೆ, ಈಗ ಒಂದಾಗಿದೆ, ಹೊರಗೆ ಹೋದಾಗ ಹೇಗಿದೆ ಅಂತ ಸ್ವಲ್ಪ ಯೋಚನೆ ಮಾಡುವ. ನಾವು ಹೊರಗೆ ಹೋದಾಗ ನಮಗೆ ನೋಡ್ತೇವೆ, ನಾವು ವೈವಿಧ್ಯತೆಗಳಿರ್ಬೇಕು. ಒಂದು ಸಮಾಜದಲ್ಲಿ ನಮ್ಮದು ಏಕತ್ವ ಸಮಾಜ ಅಲ್ಲ, ನಾವು ಬಹುತ್ವದ ಸಮಾಜ. ನಮ್ಮ ನಂಬಿಕೆಗಳು, ನಾನು ಒಬ್ಬ ದೇವರನ್ನು ಪೂಜಿಸಬಹುದು, ಅವರು ಮತ್ತೊಬ್ಬರ ದೇವರನ್ನು ಪೂಜಿಸಬಹುದು, ಇನ್ನೊಬ್ಬರು ಯಾವುದೋ ದೇವರನ್ನು ಪೂಜಿಸಬಹುದು, ಪೂಜಾ ಪದ್ಧತಿಗಳು ಬೇರೆ ಬೇರೆ ಇರಬಹುದು. ಅದು ವೈವಿಧ್ಯತೆಗಳಿರ್ಬೇಕು, ಬಹುತ್ವ ಸಮಾಜದ ಒಂದು ಲಕ್ಷಣ ಅದು. ಆದ್ರೆ ನಾವು ಯೋಚನೆ ಮಾಡಬೇಕಾದ್ದು, ಈ ಬಹುತ್ವದಿಂದಾಗಿ ವಿಭಜನೆ ಅಂತ ಹೋಗ್ತಾ ಇದೆಯಾ, ಸಮಾಜ ವಿಭಜನೆ ಆಗ್ತಾ ಇದೆಯಾ? ಹಿಂದೂ ಸಮಾಜ ವಿಭಜನೆ ಆದ್ರೆ ಹೇಳ್ತಾರಲ್ಲ, ಯಾವಾಗ ಹಿಂದೂ ಸಮಾಜ ಈ ದೇಶ ದುರ್ಬಲ ಆಗಿದೆ, ಆ ಸಮಾಜಕ್ಕೆ ಭವಿಷ್ಯ ಇಲ್ಲ. ಇಂಕಾ, ಮೆಸೊಪಟೋಮಿಯಾ, ಮಾಯಾ, ಈ ನಾಗರಿಕತೆಗಳೆಲ್ಲ ನಾವು ಕೇಳ್ತೇವೆ. ಗ್ರೀಸಿನ ನಾಗರಿಕತೆ ಕೇಳ್ತೇವೆ, ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆ ಮಾಯ ಆಗಿ ಹೋಯ್ತಲ್ಲ. ಆದ್ರೆ ನಾವು ಮಾತ್ರ ನಮ್ಮ ನಾಗರಿಕತೆಯನ್ನು ಉಳಿಸಿಕೊಂಡಿದ್ದೆ. ಯಾಕೆಂದ್ರೆ ನಮಗೆ ಹೇಳ್ತಾರೆ, ನಾವೆಲ್ಲರೂ ಕೂಡ ಮೃತ್ಯುಂಜಯ ಸಮಾಜ ನಮ್ದು. ಹಿಂದೂ ಸಮಾಜ ಮೃತ್ಯುಂಜಯ ಸಮಾಜಕ್ಕೆ ಸಾವಿಲ್ಲ, ಈ ಸಮಾಜಕ್ಕೆ ಸಾವಿಲ್ಲ. ಯಾಕೆ ಸಾವಿಲ್ಲ ಅಂದ್ರೆ ಮತ್ತೆ ಒಂದಾಗ್ತಾ ಇದೆಯಲ್ಲ. ಹಾಗೆ ಒಂದಾಗಬೇಕಾದ್ರೆ ತೊಡಕುಗಳೇನು ನಮಗೆ? ನಾವು ಹೇಳ್ತೇವೆ, ಎಲ್ಲರಲ್ಲಿ ಕೂಡ ಭಗವಂತನಿದ್ದಾನೆ. ಆತ್ಮಾನಂ ಸರ್ವಭೂತೇಶು ಹಾಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತೇವೆ. ಎಲ್ಲರಲ್ಲಿಗೂ ದೇವರಿದ್ದಾರೆ. ಅದಕ್ಕಾಗಿ ಯಾರಾದ್ರೂ ಎದುರು ಬಂದಾಗ ನಾವು ನಮಸ್ಕಾರ ಮಾಡ್ತೇವೆ. ಯಾಕಂದ್ರೆ ಆ ವ್ಯಕ್ತಿಗೆ ನಮಸ್ಕಾರ ಮಾಡುವುದಲ್ಲ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ ದೈವತ್ವಕ್ಕೆ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು. ಅಂತ ದೈವತ್ವವನ್ನು ಕಂಡಂತ ವ್ಯಕ್ತಿಯನ್ನ ಅವ ಯಾವ ಕುಲದಲ್ಲಿ ಹುಟ್ಟಿದ್ದಾನೆಂಬ ಕಾರಣಕ್ಕಾಗಿ ನಾವೇನ್ ಮಾಡ್ತೇವೆ? ಭೇದ ಮಾಡ್ತೇವೆ. ದೇವಸ್ಥಾನದ ಒಳಗೆ ಭೇದ, ಊಟದಲ್ಲಿ ಭೇದ, ಕಾರ್ಯಕ್ರಮದಲ್ಲಿ ಭೇದ, ಆಸನದಲ್ಲಿ ಭೇದ, ಇದೆಲ್ಲ ಮಾಡ್ತಾ ಇದ್ದೇವೆಲ್ಲ. ಹಾಗಾದ್ರೆ ಹಿಂದೂ ಸಮಾಜವನ್ನು ಒಂದು ಮಾಡಬೇಕಾದ್ರೆ ಜಾತಿಗಳು ಬೇಕು. ಅದು ತಪ್ಪ ಸರಿಯ ಯಾವ ಕಾಲಕ್ಕೆ ಬಂದಿದೆ ಎಂಬುದರ ಬಗ್ಗೆ ನನ್ನ ವಿಮರ್ಶೆ ಇಲ್ಲ. ಆದ್ರೆ ನಾವು ಕೆಲವೊಂದು ವಿಚಾರಗಳನ್ನ, ದೇಶ ಧರ್ಮ ಬಂದಾಗ ಕೆಲವೆಲ್ಲ ನನ್ನ ವೈಯಕ್ತಿಕ ಬದುಕಿನ ಕೆಲವು ಆಚರಣೆಗಳನ್ನ ನಾವು ಕಟ್ಟಿ ಮನೆಯಲ್ಲಿಟ್ಟು ಬರಬೇಕು. ಸಾರ್ವಜನಿಕವಾಗಿ ಬಂದಾಗ ನಾವು ಒಂದಾಗಿರ್ಬೇಕು. ಆ ಸಮಾಜಕ್ಕೆ ಸಾವಿಲ್ಲ. ಅದಕ್ಕಾಗಿ ನಾವು ಮಾಡಬೇಕಾದ್ದು ಅಂತ ಹೇಳಿದ್ರೆ, ನಾವು ಪಾಲಿಸಬೇಕಾದ್ದು ಎಲ್ಲರನ್ನು ಕೂಡ ನನ್ನ ಸಹೋದರ ನನ್ನ ಸಹೋದರಿ ಎಂಬಂತ ಭಾವನೆಯನ್ನು ನೋಡಬೇಕಾಗಿದೆ. ಅದಕ್ಕೆ ನಾವು ಯೋಚನೆ ಮಾಡುವ. ಅದಕ್ಕಾಗಿ ಸಾಮರಸ್ಯವೆಂಬುದು ಅದು ನಮ್ಮ ದೇಶದ ಸಹಜ ಸ್ವಭಾವ. ನಾವು ಕೇಳಿರಲ್ಲ,
ಕತೆ ಕೇಳಿದ್ದೇವೆ, ರಾಮನ ಕತೆ ಕೇಳಿದ್ದೇವೆ, ರಾಮನ ಗುಹನ ಕತೆ ಕೇಳಿದ್ದೇವೆ, ರಾಮ ಶಬರಿಯ ಕತೆ ಕೇಳಿದ್ದೇವೆ, ಕೃಷ್ಣ ಕುಚೇಲರ ಕತೆ ಕೇಳಿದ್ದೇವೆ. ಅಲ್ಲಿ ಅಂತಸ್ತು ಅಡ್ಡಿ ಬರಲಿಲ್ಲ, ಅಲ್ಲಿ ಕುಲ ಅಡ್ಡಿ ಬರಲಿಲ್ಲ. ಕುಲ ಕುಲವೆಂದು ನೀವು ಹೊಡೆದಾಡಬೇಡಿ ಅಂತ ಹೇಳಿದ್ರಲ್ಲ, ಕುಲ ಕುಲ ಅಂತ ಹೊಡೆದಾಡಬೇಡಿ, ನಾವು ಹಿಂದೂಗಳಾಗಿ ಒಂದಾಗಿದ್ದೇವೆ. ಈ ಭಾವ ಯಾವತ್ತು ಶಾಶ್ವತವಾಗಿ ಜಾಗರಣ ಆಗಿರ್ಬೇಕು. ಅದಕ್ಕಾಗಿ ನಾವು ಸಾಮರಸ್ಯದ ಭಾವದಲ್ಲಿ ಇರಬೇಕಾಗ್ತದೆ, ಒಂದಾಗಿರ್ಬೇಕಾಗ್ತದೆ. ಎರಡನೇದು, ನಾವು ಹೇಳ್ತೇವೆ ಯಾವಾಗಲೂ ಕೂಡ, ನಮ್ಮ ಕುಟುಂಬಗಳು ಹೇಗಿದೆ ಅಂತ ಹೇಳಿದ್ರೆ, ಕುಟುಂಬಗಳು ಸಾಮಾನ್ಯವಾಗಿ ಇವತ್ತಿನ ಕುಟುಂಬದ ಬಗ್ಗೆ ನಮಗೆ ಗೊತ್ತಿದೆ. ಕುಟುಂಬ ಹೇಗಿರಬೇಕು, ಮನೆಗಳು ಹೇಗಿರಬೇಕು, ಹಿಂದೂ ಮನೆಗಳು ಹೇಗಿರಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಹೇಗೆ ಯೋಚನೆ ಮಾಡುವ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 6 ಶಬ್ದಗಳನ್ನು ಉಪಯೋಗ ಮಾಡ್ತಾರೆ. ಒಂದು ಕುಟುಂಬ ಹೇಗಿರ್ಬೇಕು, ಹಿಂದೂ ಕುಟುಂಬ: ಭೋಜನ್, ಬ್ರಹ್ಮಣ್, ಭೂಷಾ, ಭಾಷಾ, ಭವನ್, ಭೋಜನ್. 6 ಅಂಶಗಳನ್ನು ಹೇಳಿ. ನಮ್ಮ ಮನೆ ಇದಕ್ಕೆ ಸರಿಯಾಗಿದೆಯಾ ಸ್ವಲ್ಪ ಯೋಚನೆ ಮಾಡಬೇಕು. ಮನೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಭವನ್, ಅದು ಗೊತ್ತಾಗ್ಬೇಕು. ಹಿಂದೂ ಮನೆ ಅಂತ ಗೊತ್ತಾಗ್ಬೇಕು. ತುಳಸಿ ಕಟ್ಟೆ ಇರಬೇಕು. ನಮ್ಮ ಯಾರಾದ್ರೂ ಮನೆಗೆ ಬಂದಾಗ ನಾನು ಮೊಬೈಲ್ ಅಲ್ಲಿ ಮಾತಾಡಿಕೊಂಡಿದ್ದೇನಾ ಅಥವಾ ಅವರಿಗೆ ಮಾತಾಡ್ತಾ ಇದ್ದೇನಾ ಎಂಬುದನ್ನು ಗಮನಿಸಬೇಕು. ಆ ರೀತಿಯಲ್ಲಿ ಭವನ ಇರ್ಬೇಕು ನಮ್ದು. ಆಮೇಲೆ ಭೋಜನ್, ನಮ್ದೆಲ್ಲ ಕೂಡ ಇವತ್ತು ಮನೆಗಳೆಲ್ಲ ಹೋಟೆಲ್ಗಳಾಗ್ತಾ ಇದೆ. ಯಾರ್ಯಾರು ಎಷ್ಟೊತ್ತಿಗೆ ಬರ್ತಾರೆ, ಊಟ ಮಾಡ್ತಾರೆ ಗೊತ್ತಾಗೋದಿಲ್ಲ ನಮಗೆ. ಅದಕ್ಕೆ ಬೇಕಾಗಿ ವಾರದಲ್ಲಿ 1 ದಿವಸ ಆದ್ರೂ ನಾವು ಒಟ್ಟಿಗೆ ಕೂತು ಊಟ ಮಾಡುವಂತ ಪದ್ಧತಿ ಬೆಳಿಬೇಕು. ಆಮೇಲೆ ಭ್ರಮಣ ಮಾಡ್ಬೇಕು. ಒಬ್ಬೊಬ್ಬರೇ ಹೋಗುದಲ್ಲ, ಇಡೀ ಕುಟುಂಬವಾಗಿ ಹೋಗ್ಬೇಕು. ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗೆ ಹೋದಾಗ ಅಣ್ಣ ತಮ್ಮಂದಿರ ಮನಸ್ಸಲ್ಲಿ ಏನೋ ಭಾವನೆಗಳಿರ್ತದೆ, ಅದನ್ನು ಹಂಚಿಕೊಳ್ಳಿಕ್ಕೆ ಆಗ್ತದೆ, ಒಂದಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಭಾಷೆ, ಇವತ್ತು ನಮ್ಮ ಮನೆಯಲ್ಲಿ ನಿಜವಾಗಿ ಮಾತೃಭಾಷೆ ಬೇರೆ ಯಾವುದೋ ಇರ್ತದೆ, ಆದ್ರೆ ಇವತ್ತು ಮಗುವಿಗೆ ಕಷ್ಟ ಆಗ್ತದೆ ಅಲ್ಲಿ ಶಾಲೆಯಲ್ಲಿ ಅಂತ ಹೇಳಿ ಇವತ್ತು ಮನೆಯಲ್ಲಿ ಕೂಡ ನಾವು ಇಂಗ್ಲಿಷ್ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ನಮ್ಮದು ಶಾಲೆ ಮನೆ ಅದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ. ಅದಕ್ಕೆ ಬೇಕಾಗಿ ನಾವು ಯೋಚನೆ ಮಾಡಬೇಕು, ನಮ್ಮ ಮನೆಯನ್ನ ಹಿಂದೂ ಮನೆಯನ್ನಾಗಿಸುವುದು ಹೇಗೆ, ಭಾಷೆ ಯಾವುದಿರಬೇಕು, ನನ್ನ ಮಾತೃಭಾಷೆಯಲ್ಲಿ ನಾನು ಮಾತಾಡಬೇಕು, ಇದರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಭಜನೆಗಳು ನಡೀಬೇಕು ನಮ್ಮ ಮನೆಯಲ್ಲಿ. ಭಜನೆಗೆ ಬೇಕಾಗಿ ನಿತ್ಯ ನಮಗೆ ಸಾಧ್ಯ ಆದ ವಾರದಲ್ಲಿ 1 ರೀತಿಯ ಭಜನೆಗಳು ನಡೀಬೇಕು. ಅದಕ್ಕೆ ಬೇಕಾಗಿ ನಾವು ಯೋಚನೆಯನ್ನ ಮಾಡಬೇಕು. ಮೂರನೇದಾಗಿ ಬಹಳ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಪರಿಸರ ಹೇಗಿದೆ. ನಮಗೆ ಗೊತ್ತಿದೆ, ಇಲ್ಲೊಂದು ಮರ ಇದೆ, ಪ್ರಾಯಶಃ ಒಂದು ದೈವದ ಸಾನ್ನಿಧ್ಯ ಇರುವ ಕಾರಣ ಆ ಮರ ಉಳಿದಿದೆ. ನಾಗವನಗಳು ಹೇಗಿದೆ ನಮಗೆ ಗೊತ್ತಿದೆ. ಆದ್ದರಿಂದ ಈ ಪರಿಸರವನ್ನು ಉಳಿಸಬೇಕಾದ ಮುಂದಿನ ಜನಾಂಗಕ್ಕೆ ಕೊಡಬೇಕಾದಂತ ಜವಾಬ್ದಾರಿ ನಾವು ಹೊತ್ತುಕೊಳ್ಬೇಕು, ಅದನ್ನು ಕೊಡಬೇಕಾಗಿದೆ. ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಪರಿಸರ ಅದಕ್ಕೆ ಹಾನಿಯಾಗದ ಹಾಗೆ ನಾವು ಉಪಯೋಗಿಸುವಂತಹ ತಟ್ಟೆ ಇರಬಹುದು, ಪ್ಲಾಸ್ಟಿಕ್ಗಳು ಇರಬಹುದು, ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಪರಿಸರವನ್ನು ಉಳಿಸಿಕೊಡುವಂತ ಕೆಲಸವನ್ನ ಮಾಡಬೇಕು. 4ನೇದು ನಮ್ಗೆ ಗೊತ್ತಿದೆ, ಈಗಾಗಲೇ ನಾವು ಕೇಳಿದ್ದೇವೆ ಬೇರೆ ಬೇರೆ ಕಡೆಗಳಲ್ಲಿ. ಅದು ಯಾವುದು ಅಂತ ಕೇಳಿದ್ರೆ ನಮ್ಮ ಸ್ವದೇಶಿ ಚಿಂತನೆ, ಸ್ವದೇಶಿ ಭಾವದ ಪ್ರಕಟೀಕರಣ. ಸ್ವದೇಶಿ ಭಾವದ ಪ್ರಕಟೀಕರಣ ಅಂತ ಹೇಳಿದ್ರೆ ನಾವು ಎಲ್ಲವೂ ಕೂಡ ನನ್ನ ವೇಷಭೂಷಣದಿಂದ ಹಿಡಿದು ನಾನು ಮಾತಾಡುವಂತ ಭಾಷೆ ಇರ್ಬೋದು, ಮತ್ತೊಂದು ಮಾನಸಿಕವಾಗಿ ನಾನು ಸ್ವದೇಶಿಯಾಗಿದ್ದೇನೆ. ನನ್ನ ದೇಶಕ್ಕೆ ಆತಂಕಗಳು ಬಂದಾಗ ನನ್ನ ಮನಸ್ಸಲ್ಲಿ ಎಂತ ಭಾವನೆಗಳು ಮೂಡ್ತದೆ, ಇದು ಕೂಡ ಒಂದು ಸ್ವದೇಶಿ ಚಿಂತನೆ. ಇದರ ಬಗ್ಗೆ ಯೋಚನೆ ಮಾಡಬೇಕು. ಕೊನೆಗೆ ಒಂದು ಇರುವಂತಹದ್ದು ನಾಗರಿಕ ಶಿಷ್ಟಾಚಾರ. ಒಬ್ಬ ನಾಗರಿಕನಾಗಿ ನಾನೇನ್ ಮಾಡ್ಬೇಕು. ನಾಗರಿಕ ಶಿಷ್ಟಾಚಾರ ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯ 2 ಶಬ್ದವನ್ನು ಉಪಯೋಗ ಮಾಡ್ತಾರೆ. ಒಂದು ಶೀಲ, ಇನ್ನೊಂದು ಚಾರಿತ್ರ್ಯ ಅಂತ. ಚಾರಿತ್ರ್ಯ ಅಂತ ಹೇಳಿದ್ರೆ ಸಮಾಜ ಹೇಳ್ತದೆ ನೀನು ಹೀಗೆ ಇರಬೇಕು, ನೀನು ಅಲ್ಲಿ ಹೀಗೆ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು, ನೀನು ರೋಡಲ್ಲಿ ಹೋಗುವಾಗ ಎಡದಲ್ಲಿ ಹೋಗ್ಬೇಕು, ಎಲ್ಲ ಹೇಳ್ತದಲ್ಲ, ಅದು ಚಾರಿತ್ರ್ಯ. ರೂಲ್ಸ್ ಅಂತ ಹೇಳ್ತೀವಲ್ಲ ನಾವು, ಚಾರಿತ್ರ್ಯ. ಶೀಲ ಅಂದ್ರೆ ಏನು ಅಂದ್ರೆ ನಾನು ಸ್ವಯಂ ಆಗಿ ನಾನು ಮಾಡ್ತಕ್ಕಂಥದ್ದು. ಒಬ್ಬ ಟ್ರಾಫಿಕ್ ಪೊಲೀಸ್ ಅಲ್ಲಿ ಇಲ್ಲದಿರು ಒಬ್ರು ಇಲ್ಲದಿರು ಕೂಡ ನಾನು ಅಲ್ಲಿ ಸರ್ಕಲ್ ಕಂಡ್ರೆ ಸರ್ಕಲ್ಗೆ ನಾನು ಅದನ್ನ ವೃತ್ತವನ್ನ ಪರಿಪೂರ್ಣಗೊಳಿಸಿ ಹೋಗ್ತೇನಾ, ಸಿಗ್ನಲ್ ಅನ್ನು ಜಂಪ್ ಮಾಡದೆ ಹೋಗ್ತೇನಾ, ನನ್ನಲ್ಲಿ ನಾನೇ ಸ್ವಯಂ ಶಿಸ್ತನ್ನು ಪಾಲಿಸ್ತೇನಾ. ಈ ರೀತಿಯಲ್ಲಿ ನಾಗರಿಕ ಶಿಷ್ಟಾಚಾರ ಕೂಡ ಇರಬೇಕು. ಈ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಮುಂದೆ ಬರ್ತಕ್ಕಂತಹ ಸಮಾಜವನ್ನ ಉಳಿಸುವ ದೃಷ್ಟಿಯಿಂದ, ಅದನ್ನ ಪೋಷಣೆ ಮಾಡುವ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕು. ಎಲ್ಲ ಭೇದಗಳಿರಬಹುದು, ಆದರೆ ಮಾನಸಿಕವಾಗಿ ನಾವೆಲ್ಲರೂ ಏಕತೆಯಿಂದ ಇರಬೇಕಾದಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ಈ ಹಿಂದೂ ಸಂಗಮ ಹೇಳ್ತಾರೆ, ನಾನಳಿವೆ ನೀನಳಿವೆ, ನನ್ನ ಎಲುಬುಗಳ ಮೇಲೆ ಮೂಡುತ್ತಿರುವುದು ಹೊಸ ಭಾರತವೊಂದು,
ನಾನಳಿವೆ ನೀನಳಿವೆ, ನನ್ನ ಎಲುಬುಗಳ ಮೇಲೆ ಮೂಡುತ್ತಿರುವುದು ಹೊಸ ನಾಡೊಂದು. ಆ ಹೊಸ ನಾಡೊಂದನ್ನು ಕಟ್ಟಲಿಕ್ಕೆ ನಾವು ಹೊರಟವರು, ಮುಂದಿನ ಜನಾಂಗವನ್ನು ಕಟ್ಟಲಿಕ್ಕೆ ಹೊರಟವರು. ಹಿಂದೂ ಸಂಗಮ ಈ ಪವಿತ್ರವಾದಂತಹ ಭೂಮಿಯಲ್ಲಿ, ಪವಿತ್ರವಾದಂತಹ ಈ ನಾಡಿನಲ್ಲಿ, ಅಂತ ಒಂದು ದಿವ್ಯವಾದಂತಹ ಪರಂಪರೆ ಇರ್ತಕ್ಕಂಥ ಈ ಉಳ್ಳಾಲದ ಮಣ್ಣಲ್ಲಿ ಇದು ಹಿಂದೂ ಸಂಗಮ ಇವತ್ತು ಇಲ್ಲಿಗೆ ಕಾರ್ಯಕ್ರಮದಲ್ಲಿ ಮುಕ್ತಾಯವಾಗಬಾರದು. ಬದಲಾಗಿ ಕಾರ್ಯಕ್ಕೆ ರಭಸವನ್ನು ಕೊಡಬೇಕು. ಪ್ರತಿಯೊಂದು ಮನೆಗಳಲ್ಲಿ ಕೂಡ ಹಿಂದುತ್ವದ ಭಾವದ ಜಾಗರಣ ಮಾಡಬೇಕು. ಯಾರೇ ಬಂದರೂ ಕೂಡ ಅವರಿಗೆ ಉತ್ತರಿಸತಕ್ಕಂಥ ಶಕ್ತಿ ನಮಗಿದೆ ಎಂದು ತೋರಿಸಿಕೊಡ್ಬೇಕು. ಅಂತಹ ಪ್ರತಿ ದಿವಸ ನಮ್ಮ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಒಟ್ಟಿಗೆ ನಾವು ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಅದಕ್ಕೆ ಹೇಳ್ತಾರೆ, ಗಡಿಯನ್ನು ಕಾಯಲು ಸೈನಿಕರಿದ್ದಾರೆ. ನಮ್ಮ ಸಮಾಜವನ್ನು ಕಾಯುವ ಸೈನಿಕರು ಯಾರು? ಸಮಾಜವನ್ನು ಕಾಯುವ ಸೈನಿಕರು ಯಾರು? ಇವತ್ತಿನಿಂದ ಗಟ್ಟಿ ಹೇಳಿ, ಸಮಾಜವನ್ನು ಕಾಯುವ ಸೈನಿಕರು ಯಾರು? ಬೋಲೋ ಭಾರತ್ ಮಾತಾ ಕಿ ಒಂದೇ. ಇಷ್ಟೊತ್ತು ನನ್ನನ್ನು ಆಲಿಸಿದ್ದಕ್ಕೆ, ಈ ಚಿಂತನೆ ಇಲ್ಲಿಗೆ ಮುಗಿಬಾರದು. ಈ ಚಿಂತನೆ ನಮಗೆ ಹೊಸ ದಿಕ್ಕನ್ನು ಕೊಡ್ಲಿ. ಆ ಮೂಲಕ ಹೇಳ್ತೇವಲ್ಲ, ಪರಮ ವೈಭವದ ಕಡೆಗೆ ದೇಶ ಸಾಗ್ತಾ ಇದೆ. ಆ ದೇಶ ಸಾಗುವಂತಹ ಪವಿತ್ರವಾದಂತಹ ಗಂಗಾ ಪ್ರವಾಹದೊಂದಿಗೆ ನಾವು ಕೂಡ ಸಮ್ಮಿಲಿತವಾಗಿ ಒಂದೇ ಭಾವದಲ್ಲಿ, ಬೇರೆ ಯಾವುದೇ ಯೋಚನೆಯನ್ನು ಮಾಡಿದಾಗ ಹಿಂದೂ ಎಂಬುದು ನಮ್ಮ ಐಡೆಂಟಿಟಿ, ಅದನ್ನ ಬಿಟ್ಟು ಬೇರೆ ಯಾವುದು ನಮಗಿಲ್ಲ ಎಂಬ ಭಾವವೇ ಅದು ಜಾಗೃತ ಆಗಲಿ. ಮನೆಯಲ್ಲಿ ನಮ್ಮ ಯಾವುದೆಲ್ಲ ಪದ್ಧತಿಗಳನ್ನು ಹಾಗೆ ಉಳಿಸಿಕೊಂಡು ಹೊರಗೆ ಬಂದಾಗ, ಸಮಾಜವಾಗಿ ಬಂದಾಗ ಮತ್ತೆ ಭೇದ ಮಾಡಬೇಡಿ. ಮನಭೇದ ಒಳ್ಳೆದಲ್ಲ, ಮತಭೇದ ಇದು ತೊಂದರೆ ಇಲ್ಲ. ಅದೇ ಮನಭೇದ ಯಾವ ಕಾಲಕ್ಕೂ ನಮ್ಮಲ್ಲಿ ಬರಬಾರ್ದು. ನಾವೆಲ್ಲ ಒಂದುವಾಗಿ ಹಿಂದುವಾಗಿ ಎಲ್ಲ ಕೆಲಸಗಳಲ್ಲಿ ಹಿಂದುತ್ವದ ಕೆಲಸಕ್ಕೆ ನಾವು ಮುಂದೆ ನಿಂತು ಈ ಕೆಲಸವನ್ನ ಮಾಡುವ, ದೇಶವನ್ನ ಕಟ್ಟುವ. ಈ ದೇಶ ಉಳಿದರೆ ಮಾತ್ರ ವಿಶ್ವ ಉಳಿತ. ಅದಕ್ಕೆ ಹೇಳಿದ್ರೆ ನಮ್ಮ ಭಾವನೆ ಏನಂದ್ರೆ, ಕೇವಲ ನಾವು ಭಾರತ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಾವು ಯಾವ್ದಾದ್ರು ಒಂದು ಮಾಡ್ಲಿಕ್ಕೆ ಹೊರಟವರು, ವಿಶ್ವವನ್ನ ಒಂದು ಮಾಡ್ಲಿಕ್ಕೆ ಹೊರಟವರು ನಾವು. ಅದಕ್ಕೆ ಹೇಳ್ತೇವೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳುವಂತ ಅತ್ಯಂತ ವಿಶಾಲವಾದಂತಹ ಮನಸ್ಥಿತಿ ಇರ್ತಕ್ಕಂಥ ಹಿಂದೂಗಳು. ಅವರು ಉಳಿದ್ರೆ ಮಾತ್ರ ವಿಶ್ವ ಉಳಿಯುತ್ತದೆ. ವಿಶ್ವದ ಶಾಂತಿಯನ್ನು ಬಯಸುವ ಏಕೈಕ ಜನಾಂಗ ಇದ್ರೆ ಅದು ನಾವು ಹಿಂದೂಗಳು, ಅದು ನಮ್ಮ ಭಾರತ. ಭಾರತ ಉಳಿದರೆ ವಿಶ್ವ ಉಳಿಯುತ್ತದೆ. ಭಾರತ ಉಳಿಯಬೇಕಾದರೆ ನಾವು ಉಳಿಯಬೇಕು. ನಾವು ಉಳಿದ್ರೆ ಸಾಕಾಗುವುದಿಲ್ಲ. ನಾವೆಲ್ಲ ಉಳಿದರೆ, ನಾವೆಲ್ಲ ಒಂದಾದರೆ ಕಟ್ಟುವೆವು ಹೊಸ ನಾಡೊಂದನ, ರಸದ ಬೀಡೊಂದನ. ಮತ್ತೆ ಪ್ರತಿ ಮನೆಗಳಲ್ಲಿ, ಹೊಲ ಗದ್ದೆಗಳಲ್ಲಿ ಮೂಡಿ ಬರಲಿ ಭಾರತ್ ಮಾತಾ ಕಿ. ಮತ್ತೆ ಮೂಡಿ ಬರಲಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಒಂದೇ. ಅಲ್ಲಿ ಉಳ್ಳಾಲ ಪೇಟೆ ಕೇಳ್ಬೇಕಲ್ಲ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ನಾವೆಲ್ಲ ಹಿಂದೂ. ಇನ್ನೊಂದು ಮಾತು ಹೇಳ್ತಾ ಇದ್ದೇವೆ ನಾವು ಯಾವುದು ಕೂಡ, ನೀನು ಬಂದರೆ ನಮ್ಮೊಟ್ಟಿಗೆ, ನೀನು ಬರದಿದ್ದರೆ ನಿನ್ನನ್ನು ಬಿಟ್ಟು, ನೀನು ವಿರೋಧಿಸಿದರೆ ನಿನ್ನನ್ನು ಮೆಟ್ಟಿಯಾದರೂ ಹಿಂದುತ್ವವನ್ನ ಬಲಪಡಿಸುತ್ತೇವೆ. ಹಿಂದೂಗಳ ಭಾವನೆಗೆ ಬೆಲೆ ಕೊಡಿ. ಈ ನೆಲದ ಸಂಸ್ಕೃತಿ ಹಿಂದುತ್ವ, ಹಿಂದೂ ಧರ್ಮ ಉಳಿಯುವುದು ಯಾಕೆಂದ್ರೆ ನಮಗೆ ಬೇಕಾಗಿ ಅಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿ, ವಿಶ್ವಕ್ಕೆ ಚೈತನ್ಯವನ್ನು ಕೊಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಧರ್ಮ ಹಿಂದೂ ಧರ್ಮ. ಹಿಂದೂ ಧರ್ಮ ಬೆಳಗಲಿ, ಹಿಂದೂ ಸಮಾಜ ಉಳಿಯಲಿ, ಬೆಳಗಲಿ, ಎಲ್ಲರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು ಈ ಅವಕಾಶಕ್ಕೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ, ಸಭೆಯಲ್ಲಿ ಉಪಸ್ಥಿತರಿರುವ ಸಕಲ ಹಿಂದೂ ಬಂಧು ಭಗಿನಿಯರಿಗೂ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳನ್ನು ಹೇಳುತ್ತೇನೆ. ಇಂದಿನ ಸಭೆಯಲ್ಲಿ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಮಾತನಾಡಿದರು. ಸಂಘ ಪರಿವಾರದ ಜೊತೆಗೆ ಅವರ ಸಂಪರ್ಕ ಸಣ್ಣಂದಿನಿಂದ ಇದ್ದುಕೊಂಡು ಅದರಲ್ಲಿಯೇ ಬೆಳೆದು ಬಂದ ಕಾರಣ ಅದರ ಬಗ್ಗೆ ಅಪಾರ ಅಭಿಮಾನ ಹೊಂದಿದ್ದಾರೆ. ಈಗಿನ ಎಲ್ಲ ಹಿಂದೂ ಜನರು ಕೂಡ ಅಪಾರ ಅಭಿಮಾನ ಹೊಂದಿದ್ದಾರೆ ಎಂದು ಸತ್ಯವೇ. ನಮಗೆಲ್ಲ ಚಿಕ್ಕದಿರುವಾಗ ಅವಕಾಶ ಸಿಗಲಿಲ್ಲ. ಈಗ ಚಿಕ್ಕ ಮಕ್ಕಳು ಶಾಖೆಗೆ ಹೋಗುವಾಗ ಮಾತೆಯರ ಜೊತೆ ಮಕ್ಕಳು ಬಾಲ ಗೋಕುಲದಲ್ಲಿ ಹೋಗುವಾಗ ನಮಗೆ ಅವಕಾಶ ತಪ್ಪಿತಲ್ಲ ಅಂತ ಬೇಸರ ಆಗ್ತದೆ.
ಸ್ವಾಮೀಜಿಯವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಶ್ರೀ ವಿನೋದ್ ಅಡ್ಕಸ್ಥಳ ಇವರು ನಾವೆಲ್ಲರೂ ಪಾಲಿಸಬೇಕಾದ, ಅನುಸರಿಸಬೇಕಾದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ. ಅತ್ಯದ್ಭುತವಾಗಿ ಮಾತನಾಡಿದ್ದೀರಿ. ಹಿಂದೂ ಸಮಾಜದಲ್ಲಿರುವ ಪ್ರತಿಯೊಬ್ಬರನ್ನು ಎಚ್ಚರಗೊಳಿಸುವ, ನಿದ್ದೆ ತುತ್ತ ಇದ್ದವರನ್ನು ಬಡಿದೆಬ್ಬಿಸುವಂತಹ ಮಾತುಗಳು. ಎಲ್ಲರೂ ಇದರನ್ನು ಕೇಳಿ ಎಡ್ಡೆ ಪಾತೇರಿಯರು ಅಂತ ಅಷ್ಟೇ ಹೇಳಿ ಹೋಗುವುದಲ್ಲ, ಅದನ್ನು ಸದಾ ನೆನಪಿಟ್ಟುಕೊಳ್ಬೇಕು, ಮನನ ಮಾಡಬೇಕು, ಅದನ್ನು ಕಾರ್ಯಘಟ್ಟಕ್ಕೆ ತರಬೇಕು. ನಾನೇನು ದೊಡ್ಡ ಭಾಷಣಕಾರಳಲ್ಲ, ಆದರೂ ಕೆಲವು ಮಾತು ಹೇಳಲು ಇಚ್ಛಿಸ್ತೇನೆ. ನಾನು ವೈದ್ಯೆಯಾಗಿರುವ ನೆಲೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ನನ್ನ ಅನಿಸಿಕೆಗಳು. ಹಿಂದೂಗಳ ಜನಸಂಖ್ಯೆ ಕುಸಿತ ಅತ್ಯಂತ ಕಳವಳಕಾರಿ ವಿಷಯ. ನನ್ನಲ್ಲಿಗೆ ತಪಾಸಣೆಗೆ ಬರುವ ಗರ್ಭಿಣಿ ಮಹಿಳೆಯರಿಗೆ ನಾನು ಹೇಳುವ ಮುಖ್ಯ ಸಲಹೆ ಒಂದೇ ಮಗುವಿಗೆ ನಿಲ್ಲಿಸಬೇಡಿ, 2 ಅಥವಾ 3 ಮಕ್ಕಳಾಗಲಿ ಅಂತ ಹೇಳ್ತಾನೆ. ಜೋಕ್ಲಿಗೆ ಎಡ್ಡೆ ಕಲ್ಪ ಹೊಡತ್ತೆ, ಅದು ಕಲ್ಪ ನಮ್ಮಡ ಕಾಸಿಜ್ಜತ್ತೆ ಅಂತ ಹೇಳ್ತಾರೆ. ಅದು ಖಂಡಿತ ಸತ್ಯ ಅಲ್ಲ. ಬುದ್ಧಿವಂತ ಮಕ್ಕಳಿಗೆ ಕಲಿತಾ ಹೋದಂತೆ ಸಮಾಜದಿಂದ ಬಹಳ ಸಹಾಯ ಸಿಗ್ತದೆ, ವಿದ್ಯಾರ್ಥಿ ವೇತನ ಸಿಗ್ತದೆ. ತುಂಬ ಹಿರಿಯ ಮನುಷ್ಯರು ಮತ್ತು ಹಲವು ನಮ್ಮ ಹಿಂದೂ ಸಂಘಟನೆಗಳು ತುಂಬ ವಿಧದಲ್ಲಿ ವಿದ್ಯಾಭ್ಯಾಸಕ್ಕೆ ನೆರವು ನೀಡ್ತಾ ಇದ್ದಾರೆ. ನೀವು ಪ್ರತಿದಿನ ಪೇಪರ್ಗಳಲ್ಲಿ ಓದಿರಬಹುದು. ಅಂದರೆ ಬುದ್ಧಿವಂತರಿಗೆ ಹೊರಗಡೆ ಬೇರೆ ಬೇರೆ ರೀತಿಯ ಶಿಕ್ಷಣಕ್ಕೂ ಕೂಡ ಅವಕಾಶ ಸಿಗ್ತದೆ. ಅದೇ ಅಲ್ಲದೆ ಈಗ ಬೇರೆ ವಿಷಯಗಳನ್ನು ಕಲೀಲಿಕ್ಕೆ ಕೂಡ ತುಂಬ ಪ್ರೋತ್ಸಾಹ ಉಂಟು. ಅಗ್ನಿವೀರ ಯೋಜನೆ ಇರಬಹುದು. ದೇಶ ಸೇವೆ ಮಾಡಬೇಕು ಅಂತ ಹೇಳುವವರಿಗೆ ಅದೊಂದು ಅತ್ಯುತ್ತಮ ಯೋಜನೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಯುವಜನಾಂಗ ಮುಂದೆ ಬರಬೇಕು, ದೇಶ ಸೇವೆ ಸ್ವಲ್ಪ ವರ್ಷಗಳಾದರೂ ಮಾಡಬೇಕು ಅಂತ ನನ್ನ ಸಲಹೆ. ಈಗ ಅಮೇರಿಕದಿಂದ ತುಂಬ ಜನ ವೃತ್ತಿಪರ ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲ ಭಾರತಕ್ಕೆ ಮರಳಿ ಬಂದು ಕೃಷಿ ಕಾರ್ಯಗಳನ್ನು ತೊಡಗಿಸಿಕೊಂಡವರಿದ್ದಾರೆ. ಅದರಲ್ಲಿ ಸಂತೋಷವನ್ನು ಕಂಡುಕೊಂಡವರಿದ್ದಾರೆ. ನೀವೆಲ್ಲ ವಾರ್ತಾಪತ್ರಗಳಲ್ಲಿ ಓದಿರಬಹುದು. ಕೇಳುವಾಗ ಆಶ್ಚರ್ಯ ಆಗ್ತದೆ. ಅಮೆರಿಕದಲ್ಲಿರುವ ಅತ್ಯಂತ ಸಂಪತ್ತು ಭರಿತವಾದ ನಾಡಿನಲ್ಲಿ ಅಂಥ ಐಷಾರಾಮ ಜೀವನದಲ್ಲಿ ಇದ್ದವರು ಭಾರತಕ್ಕೆ ಬಂದು ಭಾರತದ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡು ಸಂತೋಷದಲ್ಲಿದ್ದಾರೆ ಅಂತ ಹೇಳುವಾಗ ಬಹಳ ಖುಷಿ ಆಗ್ತದೆ. ಹಾಗೆ ಒಂದೇ ಮಗು ಇದ್ದರೆ ಸಾಲದು. ಒಂದು ಮಗು ಇದ್ದರೆ ಹಲವು ಪ್ರಾಬ್ಲಮ್ಸ್ ಕೂಡ ಆಗ್ತದೆ. ಅಂದರೆ ಒಂದೇ ಮಗು ಅಂತ ಹೇಳಿ ತಾಯಿ ತಂದೆಯರು ಅತಿ ಮುದ್ದು ಮಾಡ್ತಾರೆ. ಮಗು ಸ್ವಾರ್ಥಿಯಾಗಿ ಬೆಳೀತದೆ, ಹಠಮಾರಿ ಆಗ್ತದೆ. ತನಗೆ ಇರುವುದನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡು ತಿನ್ನುವಂಥ ಸ್ವಭಾವ ಅದರಲ್ಲಿ ಬೆಳೆಯುವುದಿಲ್ಲ. ಕೂಡು ಕುಟುಂಬದ ಬಗ್ಗೆ, ಆತ್ಮೀಯತೆಯ ಬಗ್ಗೆ ಅದಕ್ಕೆ ಅರಿವಾಗುವುದಿಲ್ಲ. ತಾನು ತನ್ನದು ಇಷ್ಟೇ ಆ ಮಗುವಿನ ಮನಸ್ಸಿನಲ್ಲಿ ಬೆಳೆಯುವುದು. ಅಂದರೆ ತಂದೆ ತಾಯಿಗಳು ಅವರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಅವರಿಗೆ ಆ ರೀತಿಯ ವಿಷಯಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಎಲ್ಲರೂ ಒಂದು ಮಗು ಸಾಲದು, 2 ಇರಲಿ, 3 ಇದ್ದರೆ ಇನ್ನಷ್ಟು ಒಳ್ಳೆಯದು ಎಂದು ನಾನು ಮಹಿಳೆಯರಿಗೆಲ್ಲ, ಯುವ ಜನಾಂಗಕ್ಕೆ ಒಂದು ಸಲಹೆ ನೀಡ್ತೇನೆ. ಇನ್ನೊಂದು ವಿಷಯ, ಟಿವಿಯಲ್ಲಿ ಹಾಗೂ ನೆಟ್ಫ್ಲಿಕ್ಸ್ ಮತ್ತು ಬೇರೆ ಮೊಬೈಲ್ ಇದರಲ್ಲಿ ಬರುವಂತಹ ಸುಮಾರು ಕಾರ್ಯಕ್ರಮಗಳು, ಸೀರಿಯಲ್ಗಳನ್ನು ನಾವು ಎಲ್ಲರೂ ಸಾಯಂಕಾಲ ಹೊತ್ತು ಅದನ್ನು ನೋಡ್ತಾರೆ. ಅದರಲ್ಲಿ ಬರುವುದರಲ್ಲಿ ಯಾವುದರಲ್ಲಿಯೂ ಒಳ್ಳೆಯ ವಿಷಯ ಅಂತೂ ಇರುವುದಿಲ್ಲ. ಹಿಂಸೆ, ಅನಾಚಾರ ಮತ್ತು ಕುಕೃತ್ಯಗಳ ಬಗ್ಗೆ, ಅದರ ಬಗ್ಗೆಯೇ ವಿಷಯಗಳು. ಸಂಸಾರದಲ್ಲಿ ಅತ್ತೆ ಸೊಸೆಯಂದಿರ ಜಗಳ, ಗಂಡ ಹೆಂಡಿರ ಮಧ್ಯೆ ವಿರಸ, ಬಾಹ್ಯ ಸಂಬಂಧಗಳು, ಅನೈತಿಕ ಕೃತ್ಯಗಳು, ಅದು ಅಲ್ಲದೆ ದರೋಡೆ, ಕೊಲೆ, ಇಂಥದ್ದು ವಿಷಯಗಳು, ಇಂಥದ್ದುಗಳ ವೈಭವೀಕರಣ ಬೇರೆ ನಡೀತದೆ. ಅದನ್ನೇ ನೋಡ್ತಾ ಇರುವಂತಹ ನಮ್ಮ ಮನಸ್ಸು ಅದು ತಪ್ಪಲ್ಲ, ಅದು ಸರಿಯ, ಇಷ್ಟು ಜನ ಮಾಡ್ತಾ ಇದ್ದಾರೆ, ಹೀಗೆ ಆಗ್ತಾ ಉಂಟು, ನಾವು ಆ ಥರ ಒಂದು ಮಾಡಿದರೆ ಏನಂತೆ ಅಂತ ತಪ್ಪು ಸರಿಯ ವ್ಯತ್ಯಾಸವೇ ಗೊತ್ತಾಗದ ಹಾಗೆ ಆಗಬಹುದು. ನಮ್ಮ ಮಕ್ಕಳು ಅದರಲ್ಲಿ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳಿವೆ.
ಆದ್ದರಿಂದ ಸಂಜೆ ಹೊತ್ತಿಗೆ ಮನೆಯಲ್ಲಿ ಭಜನೆ, ನಮ್ಮ ಬೌದ್ಧಿಕ ಪ್ರಮುಖ ಮತ್ತು ಗುರುಗಳು ಹೇಳಿದಂತೆ ಸಂಜೆ ಭಜನೆಯಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಬೋದು. ಅಥವಾ ನಮ್ಮ ಪುರಾಣ ವಾಚನ ಅಥವಾ ಆ ಥರ ಕಾರ್ಯಕ್ರಮಗಳು ಟಿ ವಿಯಲ್ಲಿದ್ದರೆ ನೋಡಬಹುದು. ಅಂದರೆ ನಮ್ಮ ಮನಸ್ಸು ಹಾಳು ಮಾಡದಂತಹ ಕಾರ್ಯಕ್ರಮಗಳು ನೋಡಿದರೆ ತೊಂದರೆ ಏನಾಗುವುದಿಲ್ಲ. ಭಗವದ್ಗೀತೆ ವಾಚನ ಮಾಡ್ಬೋದು, ಪಾರಾಯಣ ಮಾಡ್ಬೋದು. ಇದೆಲ್ಲ ಸಂಜೆ ಹೊತ್ತಿಗೆ ನಾವೆಲ್ಲ ಒಟ್ಟು ಸೇರಿ ಮನೆಯವರು ಮಾಡುವಾಗ ಅದೊಂದು ಖುಷಿ ಕೊಡ್ತದೆ, ಸಂತೋಷ ಆಗ್ತದೆ. ಅವರು ಹೇಳಿದಂತೆ ವಾರಕ್ಕೊಮ್ಮೆ ಆದರೂ ಒಟ್ಟಿಗೆ ಕೂತು ಊಟ ಮಾಡುವ ರೀತಿಯಲ್ಲಿ ಸಾಯಂಕಾಲ ಹೊತ್ತು ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮನೇಲಿ ಇಟ್ಟುಕೊಂಡ್ರೆ ಮಕ್ಕಳಿಗೂ ಬೇಸರ ಆಗೋದಿಲ್ಲ, ಖುಷಿ ಆಗ್ತದೆ. ಅಂಥದ್ದನ್ನು ಮಾಡುವುದರ ಒಳ್ಳೆಯದು ಅಂತ ಯುವ ಜನಾಂಗಕ್ಕೆ ನನ್ನ ಸಲಹೆ. ಈ ಹಿಂದೂ ಸಂಗಮದಲ್ಲಿ ಇಲ್ಲಿ ಸೇರಿರುವ ಈ ಅಪಾರ ಜನಸ್ತೋಮ ನೋಡುವಾಗ ಅತ್ಯಂತ ಖುಷಿಯಾಗ್ತದೆ. ಕೆಲವೊಮ್ಮೆ ವಾರ್ತಾಪತ್ರಿಕೆಯಲ್ಲಿ ಕೇಳುವಂತಹ ಕೆಲವು ಆಘಾತಕಾರಿ ಘಟನೆಗಳ ಬಗ್ಗೆ ಓದುವಾಗ ಹೀಗಾಯ್ತಲ್ಲ, ಹೀಗೆ ನಡೀತಾ ಉಂಟಲ್ಲ, ಇನ್ನು ನಮಗೆ ಯಾವಾಗ ಇದು ಒಳ್ಳೆಯ ದಿನ ಬರುವುದು ಅಂತ ಬೇಸರ ಆಗ್ತದೆ. ಆದರೆ ಈ ಸಭೆಯಲ್ಲಿ ಬಂದಿರುವ ಆಸಕ್ತರನ್ನು ನೋಡುವಾಗ, ನಮ್ಮ ಹಿಂದೂ ಬಾಂಧವರ ಸಂಖ್ಯೆ ನೋಡುವಾಗ ಅಷ್ಟು ಖುಷಿಯಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಸಭೆಗೆ ನನ್ನನ್ನು ಆಮಂತ್ರಿಸಿ ನನಗೆ 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಹಿಂದೂ ಬಾಂಧವರೇ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಎತ್ತ ಮುದ್ದಲಿಕೆಡೆ ನಡತಿನಿಂಚಿನ ನಮ್ಮ ಕೋಟೆಗಾರ ಮಂಡಲದ ಹಿಂದೂ ಸಂಗಮಡು ನಮ್ಮಲ್ಲ ನಮ್ಮ ಇನ್ನಿತ ಹಿಂದೂ ಸಂಗಮಡು ಸುರುಕು ಶೋಭಾಯಾತ್ರೆ ಬತ್ತದು ಐದು ಉದಿಪನ ಬಂದು ಕೊರ್ನಂಚಿನ ಶ್ರೀರಾಮ ಮಾನಿಲದ ಪರಮ ಪೂಜ್ಯ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀರಾಮ ಮಾನಿಲ ಮೇರೆಗೆ ಭಕ್ತಿಪೂರ್ವಕ ಪ್ರಣಾಮನೆಯನ್ನು ಸಂದಾವನಲ್ಲ. ಅಂಚನೆ ಇನ್ನಿತ ಈ ಪೊರ್ಲಕಂಡದ ಹಿಂದೂ ಸಂಗಮದ ಪಾಲ್ಪಡೆದು ಆಶೀರ್ವಚನ ಮಂದಿನ ನಮ್ಮ ಮಂಡಲದಾರೆ ಆಯ್ನ ಪರಮ ಪೂಜ್ಯ ಶ್ರೀ 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 ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಶ್ರೀ ಶಿವದುರ್ಗಾಂಬ ಮಠ ಶಿವಗಿರಿ ಕೊಂಡಾನ ಮರಿಯಣ್ಣ ಪಾಲ್ ಇವರಿಗೆಲ್ಲ ಭಕ್ತಿಪೂರ್ವಕ ಪ್ರಣಾಮಗಳು ಸಂದಾವನಲ್ಲ. ಇನ್ನಿತ ಈ ಪೊರ್ಲಕಂಡದ ಹಿಂದೂ ಸಂಗಮದ ಗುರ್ಕಾರ್ಮೇನ ವಯಸ್ಸಿನ ಡಾಕ್ಟರ್ ಮಾಧವಿ ವಿಜಯಕುಮಾರ್ JS ಪಾಲಿಕ್ಲಿನಿಕ್ ಇವರಿಗೆ ಉಡದ ದಿನ ಸೋಲ್ಮೇಲೆ ಸಂದಾವನಲ್ಲ. ಇನ್ನಿತ ಈ ಹಿಂದೂ ಸಂಗಮಡು ಪಾಲ್ಪಡೆದು ಪ್ರಧಾನ ಬೌದ್ಧಿಕ ಮಂತ್ರಿ ನಿಂಚಿನ ಕುಡ್ಲ ಗ್ರಾಮಾಂತರ ಜಿಲ್ಲೆದ ಬೌದ್ಧಿಕ ಪ್ರಮುಖ ನಿಂಚಿನ ಶ್ರೀ ವಿನೋದ್ ಅಡಕಸ್ಥಳ ಇವರಿಗೆ ಉಡದ ದಿನ ಸೋಲ್ಮೇಲೆ ಸಂದಾವನಲ್ಲ. ಇನ್ನಿತ ಮಿತ್ತ ಚಾವಡಿಡು ಪಾಲ್ಪಡೆ ನಿಂಚಿನ ಹಿಂದೂ ಸಂಗಮದ ಆಯೋಜನಾ ಸಮಿತಿಯ ಪದಾಧಿಕಾರಿಗಳನ್ನ ಶ್ರೀ ಪ್ರಸಾದ್ ಮಡ್ಯಾರ್, ಶ್ರೀ ಜಯಂತ್ ಕೊಂಡಾಣ, ಶ್ರೀ ಸೂರಜ್ ಮಡ್ಯಾರ್ ಮಕ್ಕಳಿಗೆ ಉಡದ ದಿನ ಸೋಲ್ಮೇಲೆ ಸಂದಾವನಲ್ಲ. ಇನ್ನಿತ ಹಿಂದೂ ಸಂಗಮ ಆಯೋಜನೆ ಮಲ್ಪರೆ ಈ ಜಾಗೆಯನ್ನು ಒದಗಾದ ಕೊರ್ರ ಪದ್ಮಾವತಿ ಕಂಪೌಂಡ್ದ ಯಜಮಾನ್ ಮೇರೆಗೆ ಬೊಕ್ಕ ಬರಿತ ಮೈದಾನ ಒದಗಾದ ಕೊರ್ನ ಸತೀಶ್ ಶೆಟ್ಟಿ ಮಾಡೋರು ಗೊತ್ತು ಮಕ್ಕಳಿಗೆ ಉಡದ ದಿನ ಸೋಲ್ಮೇಲೆ ಸಂದಾವನಲ್ಲ. ಇನ್ನಿತ ಹಿಂದೂ ಸಂಗಮಡು ಎಂಗಲ್ನ ಒಟ್ಟಿಗೂ ಪುಗೇಲು ಕೊರ್ದು ಶೋಭಾಯಾತ್ರೆದ ಉದ್ಯೋಗಗಳ ಅಲಂಕಾರ ಮಂತದ್ದು ಇಡೀ ಮಂಡಲೋಡು ಪ್ರಚಾರದ ಬ್ಯಾನರ್ ಪಾಡದು ಶೋಭಾಯಾತ್ರೆ ಬತ್ತಿನಗಳಿಗೆ ಬಾಜ್ಯಲಿಗೆ ಹಸರು ತಿನಿಯರ ತೆನಸು ಕೊರ್ದು ಸಹಕಾರ ಮಂತ್ರಿನ ಮಾತ ಸಂಘ ಸಂಸ್ಥೆಗಳಿಗೆ ರಾಶಿಡ್ ಪೋಲಿಪಾಡೊಂದು ಉಡಲ್ ದಿನ ಸೊಲ್ಮೇಲೆ ಸಂದಾವನಲ್ಲ. ಇನ್ನಿತ ಈ ಪೊರ್ಲಕಂಠದ ಈ ಹಿಂದೂ ಸಂಘವಾಗಿ ನಮಗೆ ರಕ್ಷಣೆಯನ್ನು ಒದಗಾದ ಕೊರ್ನ ಉಳ್ಳಾಲ ಆರಕ್ಷಕ ಠಾಣೆದ ಮಾತ ಸಿಬ್ಬಂದಿ ವರ್ಗದಲ್ಲಿ ಉಡಲ್ ದಿನ ಸೊಲ್ಮೇಲೆ ಸಂದಾವನಲ್ಲ. ಇನ್ನಿತ ಈ ಹಿಂದೂ ಸಂಗಮದು ಪ್ರಚಾರ ಕೊರ್ರಂಚಿನ ಮಾಧ್ಯಮ ಮಿತ್ರರಿಗೆ ಮಾತ್ರೆಗಳ ಉಡಲ್ ದಿನ ಸೊಲ್ಮೇಲೆ ಸಂದಾವನಲ್ಲ. ಇನ್ನಿತ ಈ ಪೊರ್ಲಕಂಠದ ವೇದಿಕೆ ನಿರ್ಮಾಣಕ್ಕೂ ಸಹಕಾರ ಕೊರ್ರಂಚಿನ ಶ್ರೀ ಸಾಯಿ ದುರ್ಗಾ ಶಾಮಿಯಾನ ಮಕ್ಕಳಿಗೆ ಉಡದ ದಿನ ಸೊಲ್ಮೇಲೆ ಸಂದಾವನಲ್ಲ. ಅಂಚನೆ ಧ್ವನಿವರ್ಧಕ ಬೊಕ್ಕ ಬಲ್ಪದ ವ್ಯವಸ್ಥೆನ ಮಂತ್ರಿನ ಕೊಂಡಾನ ಲೈಟಿಂಗ್ಸ್ ಮಕ್ಕಳಿಗೆಲ್ಲ ಉಡದ ದಿನ ಸೊಲ್ಮೇಲೆ ಸಂದಾವನು. ಈ ಲೇಸ್ ಈತ್ ಪೊರ್ಲಾವಡನ್ನ ನಾನೊಬ್ಬ ಹಿಂದೂ ನಾವೆಲ್ಲ ಬಂದು ಬಂಡದು ನಮ್ಮೊಟ್ಟಿಗೂ ಬತ್ತು ಸೇರಿನ ಪೂರ ಅಣ್ಣನಗಳಿಗೆ ಮಾತೃ ಸ್ವರೂಪಿ ಅಪ್ಪನಗಳಿಗೆ ಉಡದ ದಿನ ಸೊಲ್ಮೇಲೆ ಸಂದಾವನಲ್ಲ.
ಅಕೇರಿಗಾದ ಎಂಗಲ್ನ ಒಟ್ಟಿಗೆ ಪರವದರ ಕೊಡು ವಸ್ತುದರ ಕೊಡು ಸಹಕಾರ ಕೊರತು ಎಂಗಲ್ಲ ಎದುರು ಪಿರಾಡು ಉಂತದು ಈ ಹಿಂದೂ ಸಂಗಮದ ಪೊರ್ಲುಮಂತ ಬರ್ರ ಮಾತೆರೆಗಳ ಉಡದಿಂಜಿನ ಸೊಲ್ಮೇಲೆ ಸಣ್ಣವೊಂದು ಯಾನ ದೂರದಲ್ಲೇ ಮುಗಿತಾಲದ ಚುಕ್ಕಿ ಮುಗೇ ಮಹದೇಶ್ವರಯ್ಯ. ನಮ್ಮ ಈ ಜಾನಪದ ನೃತ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಾವು ನಂಬಿರುವ ದೇವರನ್ನು ಪ್ರಾರ್ಥಿಸುತ್ತಾ ಇದು ಈಗ ನಿಮ್ಮ ಮುಂದೆ ಕಂಸಾಲೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿ ಇರುವ ಕುಣಿತ ಕಂಸಾಲೆ. ಕಂಸಾಲೆ ಎಂದರೆ ಕಂಚಿನ ತಾಳವನ್ನು ಉಪಯೋಗಿಸಿಕೊಂಡು ಮಲೆ ಮಹದೇಶ್ವರನ್ನು ಆರಾಧಿಸುತ್ತಾ ಮೂಲ ಕಸರತ್ತುಗಳನ್ನು ಒಳಗೊಂಡಿರುವ ಕುಣಿತ ಕಂಸಾಲೆ.
SSP ಡ್ಯಾನ್ಸ್ ಗ್ರೂಪ್ ತಂಡದ ಪ್ರಮುಖರಾದಂತಹ ಶ್ರೀಕಾಂತ್ ಕೊಂಡಾನ ತಾವುಗಳು ಕೂಡ ವೇದಿಕೆಗೆ ಬರಬೇಕು. ಹಾಗೆ SSP ಡ್ಯಾನ್ಸ್ ಗ್ರೂಪ್ ತಂಡದ ಶ್ರೀಕಾಂತ್ ಕೊಂಡಾನ, ಮುಂದೆ ಮಹಾದೇವಿ ಬಾಲಗೋಕುಲ ಬಗಂಬಿಲ್ ಅಂತ ಯಾರಾದರೂ ಪ್ರಮುಖರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಗೋಪಾಲ್ ಗುತ್ತಾರ್ ಅವರಿದ್ರೆ ವೇದಿಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೋಪಾಲ್ ಗುತ್ತಾರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಹಾದೇವಿ ಬಾಲಗೋಕುಲ ಬಗಂಬಿಲ ಅತುಲ್ ಅವರು ವೇದಿಕೆ ಬರಬೇಕು. ಕಟ್ಟಿಗಿಲ್ಲು ಜತ್ತಿ ಬಾಕಿಲಿಗೆ ಹೋದು ಇಲ್ಲದ ಕಷ್ಟನು ದೂರ ಮಂತುವಿಗೆ ಈ ಸೀಕು ಸಂಕಟ ಮಾಜರಗೋಸ್ಕರ ಇತ್ತೆ ನಿಖಲ ಎದುರು ತುಳುನಾಡದ ಒಂಜಿ ಮೂಲ ಜಾನಪದ ನಳಿಕೆನೆ ಕಂಗೀಳು. ಯಾವ
ಕಡಿಗಣ ಘಟದ ಮಿಕ್ಸ ಕಡಿಗಣ ಘಟದ ಮಿಕ್ಸ ಕಡಿಗಣಕ್ಕೆ ತುಳುಗಾದ ಕಡಿಗಣ ಯಾವುದ ಕಡಿಗಣ ಘಟದ ಮಿಕ್ಸ ಕಡಿಗಣ ಘಟದ ಮಿಕ್ಸ ಕಡಿಗಣಕ್ಕೆ ತುಳುಗಾದ ಕಡಿಗಣ ಹೋ ಹೋ ಮಾದೇವಯ್ಯ ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ವಾಸ ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿವಿಯ ಮೊರೆವ ಮೇಘದೂತ ಕಡಲ ಕೊರೆವ ಕುರು ಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ
ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ದೇಶ ನನ್ನದು ದೇಶ ನನ್ನದು. ಶ್ರೀನಿವಾಸ್ ಕೆಪಿ ದಯಮಂತದ ಶ್ರೀನಿವಾಸ್ ಕೆಪಿ ಐನದ ಬೇಗ ಮಿತ್ತೋರ್ ಬೇಗ ಬರೋದಕ್ಕೆ ಏನೊಂದಿಲ್ಲ ಪ್ರಮುಖ ಶಾಲದ ಮಾನಾದಿಗೆ ನೋಡೋದು ವಿನಂತಿ ಮಾಡ್ತೊಂದಿಲ್ಲ ದಯಮಂತದ ಉದಯಕೊಂಡನಲ್ಲ ಮಿತ್ತ ಚಾವಡಿಗೆ ಬಂದದ್ದು ಒಂಜಿ ಶಾಲದ ಮಾನಾದಿಗೆಯನ್ನು ಸ್ವೀಕರಿಸಿಕೊಡೋದಕ್ಕೆ ಏನೊಂದಿಲ್ಲ. ವೇದಿಕೆಯನ್ನು ಪೊರ್ಲ ಕಂತಡು ಸಿಂಗಾರ ಮಂದಿರಂಚನ ಮಹೇಶ್ ಕಣ್ಣೀರ್ತೋಟ ಬೆರಗೆ ಶಾಲದ ಮಾನಾದಿಗೆ ಐತ ಒಟ್ಟಿಗೆ ನಮ್ಮ ಈ ಹಿಂದೂ ಸಂಗಮ ಕಾರ್ಯಕ್ರಮ ಒಂದು ವಿಶೇಷ ಯೋಜನೆ ಪಾಡ್ದಿದ್ದ ಸಿಬ್ಬಂದಿಗಳಿದ್ರೆ ದಯವಿಟ್ಟು ವೇದಿಕೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದಿಷ್ಟು ರಾಶಿ ಮಾಡಿ ಸಂತಸದಲ್ಲಿ ಹಾಡಿ ಕುಣಿಯುವಂತ ನೃತ್ಯವೇ ಸುಗ್ಗಿ ಕುಣಿತ. ಸುಗ್ಗಿ ಎಂದರೆ ಭಕ್ತದ ಪೈರನ್ನು ಕೈಯಲ್ಲಿ ಹಿಡಿದು ಸಂಭ್ರಮದಿಂದ ಕುಣಿಯುವಂತ ಕುಣಿತ ಸುಗ್ಗಿ ಕುಣಿತ. ಸುಗ್ಗಿ ಮಾಡೋಣ ಬರಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ. ಹಗಾದ ಫಲಕಾಲ ಕೊಯ್ಯುತ್ತ ಹೊಲದೊಲು ಹಗಾದ ಫಲಕಾಲ ಕೊಯ್ಯುತ್ತ ಹೊಲದೊಲು ಸುಗ್ಗಿಯಲ್ಲಿ ಕರೆದಾಗ ಇಕ್ಕೀಲಿ ಹೋಗಿ ಸುಗ್ಗಿಯಲ್ಲಿ ಕರೆದಾಗ ಇಕ್ಕೀಲಿ ಹೋಗಿ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ. ಹೊಲದವ ಕರೆದಾಗ ನಾವೆಲ್ಲರೂ ಮುದದಿಂದ ಹೋಗಲೇಬೇಕು. ಹೊಲದವ ಕರೆದಾಗ ನಾವೆಲ್ಲರೂ ಮುದದಿಂದ ಹೋಗಲೇಬೇಕು. ಹೊಲವನ್ನು ಅದ ಮಾಡಿ ಭತ್ತದ ಬೀಜ ಬಿತ್ತಿ ಹೊಲವನ್ನು ಅದ ಮಾಡಿ ಭತ್ತದ ಬೀಜ ಬಿತ್ತಿ ಬೇಸಾಯ ಮಾಡಬೇಕು. ಓ ಗೆಳೆಯ ಬೇಸಾಯ ಮಾಡಬೇಕು. ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ. ಅಣ್ಣವ ಕೊಡುವಂತ ಆ ಬೆಲೆಗಳ ಜೋಪಾನ ಮಾಡಲೇಬೇಕು. ಅಣ್ಣವ ಕೊಡುವಂತ ಆ ಬೆಲೆಗಳ ಜೋಪಾನ ಮಾಡಲೇಬೇಕು. ಒತ್ತಿಗೆ ತುತ್ತ ನೀವ ಕನಜಾದ ರಾಶಿಗಳ ಒತ್ತಿಗೆ ತುತ್ತ ನೀವ ಕನಜಾದ ರಾಶಿಗಳ ಒಲೆ ತುಂಬ ಚೆಲ್ಲಬೇಕು. ಓ ಗೆಳೆಯ ಒಲೆ ತುಂಬ ಚೆಲ್ಲಬೇಕು. ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ. ಕರಗಲ ಜೋಡಿಸುವೆವೋ ಆ ದೇವನಿಗೆ ಶಿರವಾಗಿ ವಂದಿಸುವೆವೋ. ಕರಗಲ ಜೋಡಿಸುವೆವೋ ಆ ದೇವನಿಗೆ ಶಿರವಾಗಿ ವಂದಿಸುವೆವೋ. ಕೋಟಿ ಜೀವರಾಶಿಗಳ ಧರಿಸಿರುವ ಭೂದೇವಿ ಕೋಟಿ ಜೀವರಾಶಿಗಳ ಧರಿಸಿರುವ ಭೂದೇವಿ ಸೌಭಾಗ್ಯ ನೀಡೆನುತ ನಾವು ಬೇಡುವ ಸೌಭಾಗ್ಯ ನೀಡೆನುತ. ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ.
ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಸುಗ್ಗಿ ಮಾಡೋಣ ಬರಣ್ಣ ಬರಣ್ಣ ಸುಗ್ಗಿ ಮಾಡೋಣ